ವೀಕ್ಷಕರೇ ನಮಸ್ಕಾರ. ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್.ಎ. ಲೋಹಾನಿ. ಎಂದಿನಂತೆ ವಿಚಾರ ವಿಮರ್ಶೆ ಚರ್ಚೆಗೆ ಒಳಪಡುವ ಸುದ್ದಿಗಳನ್ನು ನಿಮ್ಮೆದುರು ಪ್ರಸ್ತುತಪಡಿಸ್ತಾ ಇದ್ದೇನೆ. ಇವತ್ತು ನಾವು ಚುನಾವಣೆಯ ವಿಷಯ ಆಗಿರೋದ್ರಿಂದ, ಚುನಾವಣೆ ಹಿನ್ನೆಲೆ ಇರೋದ್ರಿಂದ, ಚುನಾವಣೆಗೆ ಪೂರಕವಾಗಿ ಚುನಾವಣೆಯ ವಿಷಯಗಳನ್ನು ಎತ್ತುಕೊಂಡು ಮಾತನಾಡ್ತಾ ಇದ್ದೇವೆ, ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಈಗಾಗಲೇ ಚುನಾವಣೆ ಅಭ್ಯರ್ಥಿಗಳ ಯಾರು ಅಂತಿಮ ಅನ್ನೋದು ನಿರ್ಧಾರವಾಗಿದೆ. ಸೊ ಈ ವಿಷಯದಲ್ಲಿ ನಾವು ಹಂತ ಹಂತವಾಗಿ ಮಾತಾಡ್ತಾ ಹೋಗ್ತೇವೆ. ಇವತ್ತು ನಮ್ಮ ಜೊತೆಯಲ್ಲಿ ಈ ವಿಷಯದಲ್ಲಿ ಮಾಹಿತಿ ನೀಡಲಿಕ್ಕೆ, ವಿಮರ್ಶೆ ಮಾಡಲಿಕ್ಕೆ ಪ್ರಮುಖ ವ್ಯಕ್ತಿ ಇದ್ದಾರೆ. ಹರೀಶ್ ರೈ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಮತ್ತು ಹರೀಶ್ ರೈ ಅವರನ್ನು ಇವತ್ತು ಕರೆದ ವಿಶೇಷತೆ ಅಂತ ಹೇಳಿದರೆ, ಚುನಾವಣೆಯ ಈ ಸಂದರ್ಭದಲ್ಲಿ ಅವರು ಅಂಕಿ ಅಂಶಗಳನ್ನೊಳಗೊಂಡ, ಚುನಾವಣೆಯ ದಾಖಲೆಗಳನ್ನೊಳಗೊಂಡ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಒಂದು ವಾರದ ಹಿಂದೆ ಅಷ್ಟೇ ಬಿಡುಗಡೆಯಾಗಿದೆ. ಪುಸ್ತಕದ ಹೆಸರು ರಾಜ್ಯ ನೋಟ ಅಂತ. ಸೊ ನಾನು ನಮ್ಮ ವೀಕ್ಷಕರಿಗೆ ನೀವು ತೋರಿಸ್ಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ಸೊ ಓಕೆ ಹರೀಶ್ ಅವರೇ, ನಾವು ವಿಷಯಕ್ಕೆ ಬರೋದಂದರೆ, ದಕ್ಷಿಣ ಕನ್ನಡದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 58 ಅಭ್ಯರ್ಥಿಗಳು ಅಂತಿಮಗೊಂಡಿದ್ದಾರೆ. ಅಂದರೆ ಅವರು ನಾಮಪತ್ರ ಹಿಂತೆಗೆದುಕೊಳ್ಳುವ ಸಮಯ ಮುಗಿದಿರುವುದರಿಂದ ಈಗ ಯಾರೆಲ್ಲ ಇದ್ದಾರೆ ಅಂತ ನಾವು ಹೇಳ್ತಾ ಇದ್ದರೆ, ಸಾರ್ವತ್ರಿಕ ಚುನಾವಣೆಯಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 58 ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದಾರೆ. ಸರಿ, ನಾವು ಬೆಳ್ತಂಗಡಿಯಿಂದ ಆರಂಭ ಮಾಡೋದಾದರೆ, ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ನಿಂದ ವಸಂತ ಬಂಗೇರ ಹಾಗೆ ಸುಮತಿಯ ಸೆಗಡಿ ಅವರು JDSನಿಂದಾದರೆ, ಹರೀಶ್ ಪೂಂಜಾರ್ ಅವರು BJPಯಿಂದ, ವೆಂಕಟೇಶ್ ಬೆಂಡೆ ಅವರು ಪಕ್ಷೇತರರಾಗಿ, ಹಾಗೆ ಜಗನ್ನಾಥ್ ಎಂಬವರು MEP ಪಕ್ಷದಿಂದ, ಸೈಯದ್ ಹಸನ್ ಎಂಬವರು ಪಕ್ಷೇತರರಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಬೆಳ್ತಂಗಡಿ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ, ಪುಸ್ತಕಕ್ಕೆ ಪೂರಕವಾಗಿ ಮತ್ತು ಇವತ್ತಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಒಂದು ಮಾತಾಡೋಣ ಅಂತ ಅನಿಸ್ತದೆ. ಬೆಳ್ತಂಗಡಿಯಲ್ಲಿ ನಾವು ವಸಂತ ಬಂಗೇರವರು ಬಹಳಷ್ಟು ಸಾರಿ ಆಯ್ಕೆಯಾಗಿದ್ದಾರೆ. ನಿಮ್ಮ ಪುಸ್ತಕದಲ್ಲಿ ಪ್ರಸ್ತುತಪಡಿಸಿರುವಂತೆ ಎಲ್ಲ 3 ಪಕ್ಷಗಳಲ್ಲಿ ಇದ್ದು ಶಾಸಕರಾದ ಇಡೀ ವಸಂತ ಬಂಗೇರರವರು. ಏನು ಹೇಳ್ತೀರಿ? ವಸಂತ ಬಂಗೇರರವರು ತಾವು ಉಲ್ಲೇಖ ಮಾಡಿದಿರಿ. ನನ್ನ ಪುಸ್ತಕದಲ್ಲಿ ಕೂಡ ಅವರ ಬಗ್ಗೆ ಸ್ವಲ್ಪ ನಾನೊಂದು ವಿಶೇಷ ಲೇಖನವನ್ನು ಬರೆದಿದ್ದೇನೆ. ವಸಂತ ಬಂಗೇರವರು ಭಾರತೀಯ ಜನತಾ ಪಾರ್ಟಿಯಿಂದ, ಆಮೇಲೆ ಜನತಾ ಪರಿವಾರದಿಂದ, ಆಮೇಲೆ ಕಾಂಗ್ರೆಸ್ಸಿಂದ, ಈ 3 ಪಕ್ಷದಿಂದ ಅವರು ಚುನಾವಣೆಗೆ ಸ್ಪರ್ಧಿಸಿ ಮಾಡಿ ಗೆದ್ದವರು. ಇದರ ಅರ್ಥ ಏನಂತ ಹೇಳಿದರೆ, ರಾಜಕೀಯ ಪಕ್ಷದ ಹೊರತಾಗಿ ಕೂಡ ಅವರದೇ ಆದ ಒಂದು ವೈಯಕ್ತಿಕ ವರ್ಚಸ್ಸು, ಅವರು ಜನಗಳ ಮಧ್ಯೆ ಇರುವಂಥದ್ದು ಮತ್ತು ಬಹಳ ಸಮರ್ಥ ನಾಯಕ ಅಂತ ಹೇಳುವಂಥದ್ದು ಮತ್ತು ಬಹಳ ನೇರ ನಿಷ್ಠವಾಗಿ ಮಾತನಾಡುವಂಥದ್ದು, ಇದೆಲ್ಲ ವಸಂತ ಬಂಗೇರವರು ಬಹಳ ಸುದೀರ್ಘ ಕಾಲ. ಬಹಳ ಸ್ವಾರಸ್ಯ ಅಂತ ಹೇಳಿದರೆ, ನಾನಿವತ್ತು ನೋಡಿದೆ, BJPಯ ಅಭ್ಯರ್ಥಿ ಹರೀಶ್ ಪೂಂಜಾ 36ನೇ ವರ್ಷ ಅವರಿಗೆ ವಯಸ್ಸು. ವಸಂತ ಬಂಗೇರರಿಗೆ 73 ವಯಸ್ಸು. 83ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಬಂಗೇರವರು ಶಾಸಕರಾಗಿದ್ದಾರೆ. ನನಗನ್ಸುತ್ತೆ ಹರೀಶ್ ಪೂಂಜಾಗ ಸುಮಾರು 1 ವರ್ಷದ ಸಣ್ಣ ಮಗು ಆಗಿರ್ಬೋದು. ಇಷ್ಟು ವರ್ಷ ಸುದೀರ್ಘ ಕಾಲ ಅವರು ರಾಜಕೀಯ ಜೀವನದಲ್ಲಿದ್ದಾರೆ. ಬಹಳ ಜಿಜಾತಿಜ ಸ್ಪರ್ಧೆ ಇದೆ ಆ ಕ್ಷೇತ್ರದಲ್ಲಿ. ಈ ಬಾರಿ ವಸಂತ ಬಂಗೇರವರು ಈ ಹಿಂದೆ ಬಹಳ ಸಲೀಸಾಗಿ ಆ ಚುನಾವಣೆಗಳಲ್ಲಿ ಗೆಲ್ತಾ ಬಂದಿದ್ರು, ಯಾರು ಇಲ್ಲ ಒಮ್ಮೆ ಅವರ ಸಹೋದರನೇ ಗೆದ್ದಿದ್ದು. ಸಹೋದರ 2 ಬಾರಿ ಗೆದ್ದರು. ಆಗ ಅಲ್ಲಿ ಕಾಂಗ್ರೆಸ್, ಜನತಾದಳ ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಮತ ವಿಭಜನೆ ಆಗ್ತಿದ್ದ ಕಾರಣ ಅಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಆಗಿತ್ತು. ಆದರೆ ಈ ಬಾರಿ ಮತ್ತೆ ವಸಂತ ಬಂಗೇರ ಬಹಳ ಪ್ರಬಲ ಸ್ಪರ್ಧೆಯನ್ನ ಒಬ್ಬ ಯುವ ಅಭ್ಯರ್ಥಿಯ ಮೂಲಕ ಅಲ್ಲಿ ಎದುರಿಸುತ್ತಿದ್ದಾರೆ. BJP ಕೂಡ ಬಹಳ ವರ್ಷಗಳ ಬಳಿಕ ಆ ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಹೇಳುವಂತ ಒಂದು ಆತ್ಮವಿಶ್ವಾಸ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಏನಿದೆ ಅಂತ ಹೇಳಿದ್ರೆ, ವಸಂತ ಬಂಗೇರವರು ಅವರಿಗೆ ಅವರೊಮ್ಮೆ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿದ ಕೂಡ ಸಿದ್ದರಾಮಯ್ಯನವರು ಬಂದು ನಿಮೇ ಸ್ಪರ್ಧೆ ಮಾಡಬೇಕು ಅಂತ ಹೇಳುವ ಕಾರಣ ಕಾಂಗ್ರೆಸ್ನವರು ನಾವು ಬಹಳ ವಸಂತ ಬಂಗೇರ್ ಇದ್ದಾರೆ, ಹಾಗಾಗಿ ಆ ಕ್ಷೇತ್ರವನ್ನು ನಾವು ಕಳ್ಕೊಳ್ಳುವ ಯಾವುದೇ ಪ್ರಮೇಯ ಇಲ್ಲ ಅಂತ ಹೇಳುವಂತ ಒಂದು ಭರವಸೆ ಕಾಂಗ್ರೆಸ್ನೊಳಗಿದೆ. ಇದು ಅಂದರೆ ಅತಿಯಾದ ವಿಶ್ವಾಸ ಅಂತ ಅಲ್ಲಲ್ಲ, ಅತಿಯಾದ ಆತ್ಮವಿಶ್ವಾಸ ಅಂತ ಹೇಳಲಿಕ್ಕಾಗಿಲ್ಲ. ಚುನಾವಣೆ ಸಂದರ್ಭ ಬಂದಾಗ ಆ ಪಕ್ಷದ ಕಾರ್ಯಕರ್ತರು, ಆ ಪಕ್ಷದ ನಾಯಕರು ಚುನಾವಣೆಗೋಸ್ಕರ ಕೆಲಸ ಮಾಡೇ ಮಾಡ್ತಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಯಾರು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಹೇಳುವ ವಿಷಯವಿಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಇದೆ. ಪ್ರಾಯಶಃ ನಾನು ಗೆಲ್ಬಹುದು ಅಂತ ಯೋಚನೆ ಮಾಡಿದ ಅಭ್ಯರ್ಥಿ ಕೂಡ ಚುನಾವಣೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಈಗ ಬೆಳ್ತಂಗಡಿಯ ಕ್ಷೇತ್ರದ ಮತದಾರರನ್ನು ನಾವು ಅವಲೋಕನ ಮಾಡೋದಾದರೆ, ನೀವು ಯಾವ ರೀತಿ ಅವರನ್ನು ಇದು ಮಾಡ್ತೀರಿ ಅಂತ? ಇಲ್ಲ, ಮತದಾರರು ನಿಮಗೆ ಸಾಮಾನ್ಯವಾಗಿ ಅವರ ಒಳಗಿನ ಯಾಕೆಂತ ಹೇಳಿದರೆ, ಮತದಾರ ಆಯಾಯ ಚುನಾವಣೆಗಾಗುವಾಗ ಅವನು ಬದಲಾಗ್ತಾ ಬರ್ತಾನೆ. ನಾನು ಮೊನ್ನೆ ನಮ್ಮ ಪತ್ರಿಕೆಯಲ್ಲಿ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೆ. 2013 ಲೋಕಸಭಾ ವಿಧಾನಸಭಾ ಚುನಾವಣೆ ಬಂದಾಗ ಜಿಲ್ಲೆಯ ಎಲ್ಲ ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷ ಗೆದ್ಕೊಂಡು ಬಂದಿತ್ತು. ಈ ಎಲ್ಲ ಕ್ಷೇತ್ರಗಳ ಚುನಾವಣೆಯ ಮತದ ಗಳಿಕೆಯನ್ನು ನೋಡಿದರೆ ಕಾಂಗ್ರೆಸ್ ಸುಮಾರು 85,000 ಮತಗಳ 85,000 ಮತಗಳನ್ನು ಅಧಿಕ ಮತ ಗಳಿಸಿತ್ತು. ಒಂದೇ ವರ್ಷ ಲೋಕಸಭಾ ಚುನಾವಣೆ ಬಂದಾಗ ಇಡೀ ಜಿಲ್ಲೆಯ ರಾಜಕೀಯ ಚಿತ್ರಣ ಬದಲಾಯಿತು. ಸುಮಾರು 1,45,000 ಓಟ್ನಷ್ಟು BJP ಅವರು ಲೀಡ್ ಪಡ್ಕೊಳ್ಳುವಂಥ ಒಂದು ಇದಾಯಿತು. ಆಮೇಲೆ ನಡೆದ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ, ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ BJP ಸ್ವಲ್ಪ ಎಲ್ಲ ಕ್ಷೇತ್ರಗಳಲ್ಲಿ ಸ್ವಲ್ಪ ಕೆಲವು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಬಲವಾದದ್ದನ್ನು ಸಹ ನಾವು ಕಾಣ್ಬೋದು. ಹಾಗಂತ ಹೇಳಿ ಆ ಮಾದರಿಯ ಫಲಿತಾಂಶ ವಿಧಾನಸಭಾ ಚುನಾವಣೆಯಲ್ಲಿ ಬರ್ತದೆ ಅಂತ ಹೇಳುವಂಥದ್ದು
ಖಂಡಿತ ನಿರೀಕ್ಷಿಸುವಂತಿಲ್ಲ. ಆಯಾ ಕಾಲಕ್ಕೆ ತಾವು ಹೇಳಿದಾಗೆ ಅಭ್ಯರ್ಥಿಯ ವರ್ಚಸ್ಸು ಮತ್ತು ಪಕ್ಷ ಅಲ್ಲಿ ಬೆಳೆದಂಥ ರೀತಿ ಇದೆಲ್ಲವೂ ಚುನಾವಣೆಯ ಸಂದರ್ಭದಲ್ಲಿ ಪರಿಗಣನೆಗೆ ಬಂದು ಮತದಾರರ ತೀರ್ಪು ನೀಡ್ತಾರೆ. ಹಾಗೆ ನಾವು ಸ್ವಲ್ಪ ಬೆಳ್ತಂಗಡಿಯಿಂದ ಮತ್ತೆ ನಾವು ಮುಂದೆ ಮೂಡುಬಿದ್ರೆ ಹೋಗ್ತಾ ಇದ್ದೇವೆ. ಮೂಡುಬಿದ್ರೆ ಕೂಡ ಇಲ್ಲಿ 7 ಅಭ್ಯರ್ಥಿಗಳಿದ್ದಾರೆ. ಅದರಲ್ಲಿ ಕೆ ಅಭಯಚಂದ್ರನ್ ಇವತ್ತು ಕಾಂಗ್ರೆಸ್ನಿಂದ, ಉಮಾನಾಥ್ ಎ ಕೊಟ್ಯಾನ್ರವರು ಬಿಜೆಪಿಯಿಂದ, ಜೀವನ್ ಕೃಷ್ಣ ಶೆಟ್ಟಿ ಅವರು ಜಾತ್ಯತೀತ ಜನತಾದಳದಿಂದ, ಹಾಗೆ ಕೆ ಯಾದವ್ ಶೆಟ್ಟಿ ಅವರು CPM-ನಿಂದ, ಅಶ್ವಿನ್ ಜೋಶಿ ಪೆರೇರಾ ಅವರು ಪಕ್ಷೇತರರಾಗಿ, ರೀನಾ ಪಿಂಟೋ ಅವರು ಪಕ್ಷೇತರರಾಗಿ, ಅಬ್ದುಲ್ ರೆಹಮಾನ್ ಅವರು MEP ಪಕ್ಷದಿಂದ ಸ್ಪರ್ಧಿಸ್ತಾ ಇದ್ದಾರೆ. ಸೊ ಮೂಡುಬಿದ್ರೆ ವಿಷಯದಲ್ಲಿ ಬಂದರೆ ಹೌದು, ಮೂಡುಬಿದ್ರೆ ಕ್ಷೇತ್ರದ ವಿಶೇಷತೆ ಏನು ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರಗಳನ್ನ ಬಿಜೆಪಿ ಒಮ್ಮೆ ಬಾರಿಯಾದ್ರೂ ಗೆದ್ದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಅಲ್ಪಸಂಖ್ಯಾತರೇ ನಿರ್ಣಾಯಕ ಮತದಾರರು ಅಂತಿರುವ ಉಳ್ಳಾಲ ಕ್ಷೇತ್ರದಲ್ಲಿ ಕೂಡ ಒಮ್ಮೆ ಬಿಜೆಪಿ ಶಾಸಕರು ಆಯ್ಕೆ. ಆದರೆ ಇದುವರೆಗೆ ಮೂಡುಬಿದ್ರೆ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿಗೆ ಅಲ್ಲಿ ಗೆಲ್ಲುವಂತ ಅವಕಾಶ ಆಗಲಿಲ್ಲ. ಆದರೆ ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯವರು ಬಹಳ ಸ್ಪರ್ಧೆ ನೀಡಿದಂಥ ಒಂದು ವಿಧಾನಸಭಾ ಕ್ಷೇತ್ರ ಇದ್ರೆ ಅದು ಕೂಡ ಮೂಡುಬಿದ್ರೆ ಕ್ಷೇತ್ರ. ಬೇರೆಲ್ಲ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಅಂತರದಿಂದ UT ಖಾದರ್ ಅವರು, ರಮನಾಥ್ ರೈ ಅವರು ಇವರೆಲ್ಲ ದೊಡ್ಡ ಅಂತರದಿಂದ ಅವರ ಚುನಾವಣೆಯನ್ನು ಗೆದ್ದಿದ್ರೆ, ಅಭಯಚಂದ್ರನ್ ಒಂದು 3-4 ಸಾವಿರ ಮತಗಳ ಅಂತರದಿಂದ ಗೆಲ್ಲುವಂಥ ಒಂದು ಅವಕಾಶ ಇತ್ತು. ಇಲ್ಲಿ ಕೂಡ ರಾಜಕೀಯ ತುಂಬ ಬದಲಾವಣೆಗಳಾಗಿದೆ. ಉಮಾನಾಥ್ ಕೋಟ್ಯಾನ್ರವರು ಮತ್ತೆ ಬಿಜೆಪಿ ಅಭ್ಯರ್ಥಿಯಾಗಿ ಅವರಿಗೆ ಮತ್ತೆ ಅಲ್ಲಿ ಸ್ಪರ್ಧಿಸುವಂಥ ಅವಕಾಶ ಆಗಿದೆ. ಮತ್ತು ಅಲ್ಲಿ ಕಾಂಗ್ರೆಸ್ನ ಒಳಗಡೆ ಸಣ್ಣ ಅಲ್ಲಿ ಮಿಥುನ್ ರೈ ಅವರು ತುಂಬ ವರ್ಷದವರು ಅವರ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳುವಂಥ ಒಂದು ಇದರಿಂದ ಅವರು 1-2 ವರ್ಷ ಅಲ್ಲಿ ಕೆಲಸ ಮಾಡಿದ್ದಾರೆ. ಅಭಯಚಂದ್ರ ಜೈನ್ 4 ವರ್ಷ 4ನೇ ಬಾರಿ MLA ಆಗಿದ್ದವರು, ಹಿಂದೆ ವಿಧಾನ ಪರಿಷತ್ನ ಸದಸ್ಯರಾಗಿದ್ದವರು, ಅವರು ಕ್ಷೇತ್ರದಲ್ಲಿ ಬಹಳ ಪ್ರಬಲರಾದ ನಾಯಕರು. ಅಲ್ಲ, ಇಲ್ಲಿ ಇದು ಗೊಂದಲಗಳು ಎರಡೂ ಪಕ್ಷದಲ್ಲಿ ಇತ್ತು. ಅಂದರೆ ಅಲ್ಲಿ ಜಗದೀಶ್ ಅಧಿಕಾರಿ ಅವರನ್ನು ಕೂಡ ಈಗ ಶಮನ ಮಾಡಿದ್ದಾರೆ, ಅವರು ಮುಖ್ಯವಾಹಿನಿಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಇಲ್ಲಿ ಮಿಥುನ್ ರೈ ಮತ್ತು ಐವನ್ ಡಿಸೋಜಾ ಅವರು ಕೂಡ ಇಲ್ಲ. ಈ ಅಸಮಾಧಾನಗಳು ನಿಮಗೆ ಚುನಾವಣೆಯ ಮೇಲೆ ಪರಿಣಾಮ ಬೀರ್ತದೆ ಅಂತ ನನಗೆ ಅನಿಸೋದಿಲ್ಲ. ಒಂದು ಹಂತದಲ್ಲಿ ಪಕ್ಷದೊಳಗೆ ಸಣ್ಣ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಏನಿದ್ರೂ ಕೂಡ ಚುನಾವಣೆ ಒಮ್ಮೆ ಅಭ್ಯರ್ಥಿಯ ಘೋಷಣೆ ಆದ ಬಳಿಕ ಸಾಮಾನ್ಯವಾಗಿ ಕಾರ್ಯಕರ್ತರು ಅಥವಾ ನಾಯಕರು ಪಕ್ಷದ ವಿರುದ್ಧ ಬಂಡಾಯ ಹೇಳುವಂಥದ್ದು ಮತ್ತೆ ಚುನಾವಣೆಗೆ ಅಭ್ಯರ್ಥಿ ವಿರುದ್ಧವೇ ಕೆಲಸ ಮಾಡುವಂಥದ್ದು ಇಂಥದ್ದು ನಡೆಯುವುದು ಬಹಳ ಕಡಿಮೆ ದಕ್ಷಿಣ ಕನ್ನಡ ಜಿಲ್ಲೆ. ಬಂಡಾಯ ಅನ್ನುವಂಥವಾಗ ನಾವು ಬೇರೆ ಬೇರೆ ರಾಜ್ಯದ ಬೇರೆ ಕಡೆಗಳಲ್ಲಿ ಅಂತ ಕಾಣ್ತಾ ಇರ್ತೇವೆ. ಬಂಡಾಯ ಅನ್ನೋದು ಬಹಳ ಪ್ರಖರತೆಯನ್ನು ತೋರಿಸ್ತದೆ ಮತ್ತು ಬಂಡಾಯವನ್ನು ಪಕ್ಷವನ್ನು ಸೋಲಿಸುವ ಹಂತಕ್ಕೆ ಕೂಡ ಹೋಗ್ತದೆ. ಆದರೆ ನಾವು ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಅದು ಪಕ್ಕದ ಉಡುಪಿಗೆ ಹೋದಾಗ ಕೂಡ ಅಂಥದ್ದು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಜ್ಞಾವಂತರು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ 1-2 ಕ್ಷೇತ್ರಗಳಲ್ಲಿ ಆ ರೀತಿಯ ವಾತಾವರಣ ಕಂಡು ಬರ್ತದೆ. ಪಕ್ಷದ ಅಭ್ಯರ್ಥಿ ಸೋತರೂ ಪರವಾಗಿಲ್ಲ, ಅಲ್ಲ ಎದುರಾಳಿ ಗೆದ್ರೂ ಪರವಾಗಿಲ್ಲ, ನಮ್ಮ ಪಕ್ಷದ ನನಗೆ ಟಿಕೆಟ್ ಸಿಗ್ಲಿಲ್ಲ, ನಮ್ಮ ಪಕ್ಷದ ಅಭ್ಯರ್ಥಿ ಸೋಲ್ಬೇಕು ಅಂತ ಹೇಳುವಂಥದ್ದು 1-2-3 ಕ್ಷೇತ್ರದಲ್ಲಿ ಆ ರೀತಿಯ ವಾತಾವರಣ ಇದೆ. ಅಂದ್ರೆ ಅಂಥದ್ದು ಅಂದ್ರೆ ಪಕ್ಷದಲ್ಲಿ ಇದ್ದೇ ಅಥವಾ ಪಕ್ಷದ ಸ್ವಲ್ಪ ಸೈಲೆಂಟ್ ಆಗಿರುವಂತ ಅಂಥದ್ದೆಲ್ಲ ಎಲ್ಲ ಟೈಮ್ನಲ್ಲೂ ಕೆಲವರಷ್ಟು ಮಾಡ್ತಾರೆ ಅವರ. ಆದ್ರೆ ಇಲ್ಲಿ ಹಾಗಲ್ಲ, ಪಕ್ಷದ ವಿರುದ್ಧವೇ ಬಂಡಾಯವಾಗಿ ಸ್ಪರ್ಧಿಸುವ ಮನೋವೃತ್ತಿಯನ್ನು ಪ್ರದರ್ಶಿಸುವುದು ಇಲ್ಲ. ನಿಮಗೆ ಶಕುಂತಲಾ ಶೆಟ್ಟಿ ಅವರು ಟಿಕೆಟ್ ನಿರ್ಣಯ ಪುತ್ತೂರಿನಲ್ಲಿ ಸ್ಪರ್ಧೆ ಮಾಡಿ ಹೊರಟ್ರೆ ಆ ರೀತಿಯ ದೊಡ್ಡ ಬಂಡಾಯಗಳು ಬಹಳ ಕಡಿಮೆ. ಓಕೆ, ಇನ್ನು ನಾವು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದೇವೆ. ಅಲ್ಲಿಯೂ ಕೂಡ 7 ಅಭ್ಯರ್ಥಿಗಳಿದ್ದಾರೆ. ಅಲ್ಲಿ ಸುರೇಶ್ ಬಿ ಸಾಲ್ಯಾನ್ ಅವರು ಅಖಿಲ ಭಾರತ ಹಿಂದೂ ಮಹಾಸಭಾದಿಂದ ಸ್ಪರ್ಧಿಸ್ತಾ ಇದ್ದಾರೆ. ಹಾಗೆ ಮೊಯ್ದೀನ್ ಬಾವರ್ ಕಾಂಗ್ರೆಸ್ನಿಂದ, ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಬಿಜೆಪಿಯಿಂದ, ಮುನೀರ್ ಕಾಟಿಪಳ್ಳ ಅವರವರು CPM ಪಕ್ಷದಿಂದ, PM ಅಹ್ಮದ್ ರವರು MEPಯಿಂದ, ಸುಪ್ರೀತ್ ಕುಮಾರ್ ಪೂಜಾರಿ ಅವರು ಲೋಕ್ ಆವಾಜ್ ದಳದಿಂದ, ಮ್ಯಾಕ್ಸಿಮ್ ಪಿಂಟೋರವರು ಪಕ್ಷೇತರರಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಇನ್ನು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಕೂಡ ಬಿಜೆಪಿಯಲ್ಲಿ ಒಂದಿಷ್ಟು ಗೊಂದಲ ಇತ್ತು, ಅದು ಇದೆ ಅಂತ ಅನ್ನಿಸ್ತದೆ. ಹೇಗೆ ಅಲ್ಲ, ನಿಮಗೆ ನಮ್ಮಲ್ಲಿ ನಾವು ಯಾವುದೇ ವಿಧಾನಸಭಾ ಕ್ಷೇತ್ರವನ್ನು ತೆಕೊಂಡ್ರು ಕೂಡ ಇಲ್ಲಿ ಎಷ್ಟೇ ಅಭ್ಯರ್ಥಿಗಳಿದ್ರು ಸ್ಪರ್ಧೆ ಇರೋದು ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಮಾತ್ರ. ಉಳಿದವರು ಯಾರು ಕೂಡ ಒಂದು ಗೆಲುವಿನ ಹತ್ತಿರ ಬರ್ತಾರೆ ಅಂತ ಹೇಳುವಂತ ವಾತಾವರಣ ಇರಲಿಲ್ಲ. ಅಂದ್ರೆ ಇಲ್ಲಿ ಸೋಲಿಸುವವರು ಯಾರು ಅನ್ನುವಂಥ ಪ್ರಶ್ನೆ ಬರ್ತದೆ. ಮಂಗಳೂರು ಉತ್ತರದಲ್ಲಿ ಕೂಡ ಅಲ್ಲಿ ಮಾಜಿ ಸಚಿವರಾದ ಕೃಷ್ಣ ಪಾಲೇಮಾರ್ ಅವರು ಟಿಕೆಟ್ ಆಕಾಂಕ್ಷಿ ಆದ್ರು ಮತ್ತು ಕೊನೆ ಕ್ಷಣದವರೆಗೆ ಅವರಿಗೆ ಟಿಕೆಟ್ ಸಿಗ್ತದೆ ಅಂತ ಹೇಳುವಂತ ಒಂದು ನಿರೀಕ್ಷೆ ಪಕ್ಷ. ಕೊನೆ ಕ್ಷಣ ಬಿಫಾರ್ಮ್ ತಗೊಂಡೇ ಬರುವಂತ ಮಾತುಗಳು ಕೂಡ ನಡೀತಾ ಇದ್ವು. ಆದ್ರೆ ಅದೇನೋ ಅನ್ನುವಂತ, ಅದ್ರ ಜೊತೆಗೆ ಸತ್ಯಜಿತ್ ಸುರತ್ಕಲ್ ರವರು ಕೂಡ ಅವರು ಬಹಳಷ್ಟು ವರ್ಷಗಳ ಕಾಲ ಬಿಜೆಪಿಗೆ ಮತ್ತು ಅವರ ಬೇರೆ ಬೇರೆ ಸಂಘಟನೆಗಳಿಗೆ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಬಂದವರು. ಅವರು ಕೂಡ ಒಂದು ಆಕಾಂಕ್ಷಿ ಆಗಿದ್ರು. ಒಂದು ವೇಳೆ ಅವರಿಬ್ಬರ ಮಧ್ಯೆ ಯಾರಾದರೂ ಟಿಕೆಟ್ ಪಡೀತಾರೆ ಅಂತ ಹೇಳುವಂಥದ್ದೇ ಒಂದು ವಾತಾವರಣ ಅಲ್ಲಿತ್ತು. ಇದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಮೊಯ್ದೀನ್ ಬಾವರ್ ಅವರು ಕಳೆದ ಬಾರಿ ಇಡೀ ರಾಜ್ಯಕ್ಕೆ ಬಹಳ ಆಶ್ಚರ್ಯಕರವಾದಂಥ ಒಂದು ಫಲಿತಾಂಶ ನೀಡಿದವರು. ಯಾರು ನಿರೀಕ್ಷೆ ಮಾಡಿರಲಿಲ್ಲ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೃಷ್ಣ ಪಾಲೇಮಾರ್ ಸೋಲ್ತಾರೆ ಅಂತ ಹೇಳುವಂಥದ್ದನ್ನು ಬಿಜೆಪಿಯು ನಿರೀಕ್ಷೆ ಮಾಡಲಿಲ್ಲ. ಕಾಂಗ್ರೆಸ್ನವರು ಕೂಡ ಅದೊಂದು ಗಿಫ್ಟ್ ಆಗಿ ಅವರಿಗೆ ಆ ಕ್ಷೇತ್ರ ಬರ್ತದೆ ಅಂತ ಹೇಳುವಂಥದ್ದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಸೊ ಮೊಯ್ದೀನ್ ಬಾವ ಅಂತ ಒಂದು
ಅಚ್ಚರಿಯ ಫಲಿತಾಂಶವನ್ನ ಅಲ್ಲಿ ದಾಖಲಿಸಿದ್ದಾರೆ. ಸೊ ಅವರು ಆ ಕ್ಷೇತ್ರವನ್ನ ಬಿಟ್ಟುಕೊಡುವಂತ ಸ್ಥಿತಿಯಲ್ಲಿ, ಯಾಕಂದ್ರೆ ಅವರು 5 ವರ್ಷ ಅಲ್ಲಿ ಕೆಲಸ ಮಾಡಿದವರ ಜನಪ್ರಿಯತೆ ಉಳಿಸಿಕೊಂಡಿದ್ದಾರೆ. AICC ಅಧ್ಯಕ್ಷರನ್ನೇ ಕರೆಸಿ ಅಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿ ಅವರ ಎರಡು ಬಾರಿ ಕರೆಸಿ ಅವರ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ಸೊ ಇನ್ನೊಂದು ವಿಶ್ಲೇಷಣೆ ಏನ್ ಹೇಗೆ ಅಂತ ಹೇಳಿದ್ರೆ, ಕೆಲವು ಬಾರಿ ಹೊಸ ಮುಖಗಳು ಬಂದಾಗ ಅವರ ಬಗ್ಗೆ ಏನೊಂದು ಮೈನಸ್ ಪಾಯಿಂಟ್ಗಳು ಇರುವುದಿಲ್ಲ, ಅದು ಕೂಡ ಮತದಾನವಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳುವಂತ ಒಂದು ನಂಬಿಕೆ ಇದೆ. ಸೊ ಅಲ್ಲಿಯೂ ಒಂದಷ್ಟು ಅಸಮಾಧಾನಗಳಿದ್ರೂ ಕೂಡ ಸ್ಪರ್ಧೆ ಅಂತೂ ಬಹಳ ಪ್ರಬಲವಾಗಿದೆ. ಓಕೆ, ನಾವು ಇನ್ನಷ್ಟು ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ಮತ್ತು ಮಂಗಳೂರು ಉತ್ತರದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ವಿಶೇಷ ಅನ್ನುವಂಥ ದಾಖಲೆ ಏನಾದರೂ ಇದೆ ಅಂತ ತಿಳಿಯುವ ಪ್ರಯತ್ನ ಕೂಡ ಮಾಡೋಣ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮ ಮುಂದುವರಿಯುತ್ತದೆ. ನಾವು ಇವತ್ತು ಕ್ಷೇತ್ರವಾರು ಒಂದು ಪರಿಶೀಲನೆ ಅಥವಾ ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಇಲ್ಲಿ ವಿಶೇಷ ದಾಖಲೆಗಳನ್ನು ಮಾಡಿಟ್ಟಿರುವಂಥ ಹರೀಶ್ ರೈ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಹರೀಶ್ ಅವರು ರಾಜ ನೋಟ ಪುಸ್ತಕದಲ್ಲಿ ನಾವು ಅಂದರೆ ಈಗ ಉತ್ತರ ಕ್ಷೇತ್ರದ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇದ್ವಿ. ಅಂದರೆ ನಿಮ್ಮ ಪುಸ್ತಕದಲ್ಲಿ ರಾಜನೋಟದಲ್ಲಿ ಉತ್ತರ ಕ್ಷೇತ್ರವನ್ನು ಯಾವ ರೀತಿ ಬಿಂಬಿಸಿದ್ದೀರಿ ಅಂತ? ಇಲ್ಲ, ನಾನು ನಮ್ಮ ಪುಸ್ತಕದಲ್ಲಿ ಬರೇ ಸುರತ್ಕಲ್ ಕ್ಷೇತ್ರ ಅಂತಲ್ಲ, ನಿಮಗೆ ಪುಸ್ತಕದ ವಿಶೇಷತೆ ಏನು ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಎರಡೂ ಜಿಲ್ಲೆಗಳಲ್ಲಿ ಈಗ 13 ವಿಧಾನಸಭಾ ಕ್ಷೇತ್ರ, ಹಿಂದೆ 15 ವಿಧಾನಸಭಾ ಕ್ಷೇತ್ರ ಇತ್ತು. ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ 1952ರಿಂದ ನಮಗೆ ಸ್ವಾತಂತ್ರ್ಯ 1947ರಲ್ಲಿ ಬಂದರೂ ಕೂಡ 52ರಲ್ಲಿ ಪ್ರಥಮ ಚುನಾವಣೆ ನಡೆದಿದೆ. ಆಗ ಮೈಸೂರು ರಾಜ್ಯ ಇರಲಿಲ್ಲ, ಕರ್ನಾಟಕ ರಾಜ್ಯವೂ ಇರಲಿಲ್ಲ, ಮೈಸೂರು ರಾಜ್ಯ ಇತ್ತು. ಆದರೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತ್ತು. ಸೊ ಆಗ ನಮ್ಮ ಚುನಾವಣೆಗಳು ಮದ್ರಾಸ್ ಪ್ರಾಂತ್ಯಕ್ಕೆ ಚುನಾವಣೆ ನಡೆದಿತ್ತು. ಸೊ ಆ ದಾಖಲೆಗಳು ನಿಮಗೆ ಅಷ್ಟು ಸಿಗುವುದಿಲ್ಲ. ಈಗ ನಾನು 1952ರಿಂದ 2014ರ ಲೋಕಸಭಾ ಚುನಾವಣೆ, ಎಲ್ಲ ವಿಧಾನಸಭಾ ಚುನಾವಣೆ ಮತ್ತು ಎಲ್ಲ ಲೋಕಸಭಾ ಚುನಾವಣೆಗಳ ಫಲಿತಾಂಶವನ್ನು, ನಿಖರವಾದ ಒಂದು ಫಲಿತಾಂಶ, ಎಷ್ಟು ಮಂದಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು ಅಂತ ಹೇಳುವಂಥದ್ದನ್ನು ಕ್ಷೇತ್ರವಾರು ನಾನು ಈ ಪುಸ್ತಕದಲ್ಲಿ ಒಂದು ದಾಖಲು ಮಾಡಿದ್ದೇನೆ. ಇದರ ಜೊತೆಗೆ ನಿಮಗೆ ವಿಶೇಷ ಏನು ಅಂತ ಹೇಳಿದರೆ, ಸುಮಾರು 105 ಮಂದಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜಕಾರಣಿಗಳಿಗೆ ಶಾಸಕರಾಗುವಂಥ ಅವಕಾಶ ಸಿಕ್ಕಿದೆ. ಈಗಿನ ಶಾಸಕರುಗಳು ನೀವು ಗೂಗಲ್ನಲ್ಲಿ ಹೋದರೆ ಕೂಡಲೇ ಅವರ ಫೋಟೋ ಭಾವಚಿತ್ರಗಳು ಸಿಗ್ತದೆ. ನಾನು ಹಿಂದಿನ ಎಲ್ಲ ಶಾಸಕರುಗಳದ್ದು ತುಂಬ ಕೆಲವರು ಶಾಸಕರುಗಳು ಯಾರು, ಅವರ ಕುಟುಂಬದವರು ಯಾರು, ಅವರ ಮನೆಯವರು ಯಾರು ಅಂತ ಹೇಳುವಂಥದ್ದು ಯಾರಿಗೂ ಗೊತ್ತಿಲ್ಲ, ಪಕ್ಷದವರಿಗೂ ಅವರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ನಾನು ಬಹಳ ಎಲ್ಲ ಕ್ಷೇತ್ರದ ಎಲ್ಲ ಶಾಸಕರುಗಳ ಭಾವಚಿತ್ರವನ್ನು ಕೂಡ ಈ ಪುಸ್ತಕದಲ್ಲಿ ದಾಖಲಿಸಿದೆ. ನಿಮಗೆ ಸುರತ್ಕಲ್ ಕ್ಷೇತ್ರ ತಾವು ಉಲ್ಲೇಖ ಮಾಡಿದ್ರಿ. ಸುರತ್ಕಲ್ ಕ್ಷೇತ್ರಕ್ಕೆ ಮೂಲ್ಕಿ ಕ್ಷೇತ್ರ ಅಂತ ಹೆಸರಿತ್ತು. ಮೂಲ್ಕಿ ಕ್ಷೇತ್ರ 52ನೇ ಇಸವಿಯಲ್ಲಿ ಮತ್ತೆ ಮದ್ರಾಸ್ ರಾಜ್ಯಕ್ಕೆ ನಾವು ಚುನಾವಣೆ ನಡೆದಾಗ ಅದಕ್ಕೆ ಮೂಲ್ಕಿ ಕ್ಷೇತ್ರ ಅಂತ ಇತ್ತು. ಆಮೇಲೆ ಸುರತ್ಕಲ್ ಕ್ಷೇತ್ರ ಅಂತ ಆಯಿತು. ಆಮೇಲೆ ಈಗ ಅದು ಮಂಗಳೂರು ನಗರ ಉತ್ತರ ಕ್ಷೇತ್ರ ಆಗಿದೆ. ಈ ಕ್ಷೇತ್ರದ ಸಣ್ಣ ವಿಶೇಷತೆ ಅಂತ ಹೇಳಿದ್ರೆ, ನನಗನ್ಸುತ್ತೆ ಬೇರೆ ಯಾವ ಕ್ಷೇತ್ರದಲ್ಲಿ ಕೂಡ ಇಷ್ಟು ಮಂದಿ ಶಾಸಕರಾಗಿ ಆಯ್ಕೆ ಆಗಲಿಲ್ಲ. ಇಲ್ಲಿ 12 ಮಂದಿ ಈ ಕ್ಷೇತ್ರದಲ್ಲಿ ಶಾಸಕರಾಗಿ, ಅಂದ್ರೆ ಜನ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ. ಶಾಸಕರಾಗಿ 12 ಜನ ಇಲ್ಲಿ ಇದ್ದಾರೆ. ಬೇರೆ ಕ್ಷೇತ್ರದಲ್ಲಿ ನಿಮಗೆ 6 ಮಂದಿ 7 ಮಂದಿ ಹಾಗೆಲ್ಲ ಸಿಗ್ತದೆ. ಬಟ್ ಒಟ್ಟು 12 ಮಂದಿ ಈ ಕ್ಷೇತ್ರದಲ್ಲಿ. ನಿಮಗೆ ಲೋಕೇಶ್ ಶೆಟ್ಟಿ ಅವರು, ಸುಭೇಶ್ ಶೆಟ್ಟಿ ಅವರು ಶಾಸಕರಾಗಿದ್ದರು, ಕುಂಬಳೆ ಸುಂದರ್ರವರು, PV ಐತಾಳ್ರವರು, ಹಿಂದೆ BR ಕರ್ಕೇರ್ರವರು, ಮತ್ತೊಮ್ಮೆ ಉಪಚುನಾವಣೆ ನಡೆದಾಗ ಕೆ ಧೂಮಪ್ಪರವರು ಅಲ್ಲಿ ಶಾಸಕರಾಗಿದ್ದರು, ಸಂಜೀವನಾಥ್ ಐಕಳ್ ಅವರು ಶಾಸಕರಾಗಿದ್ದರು. ಹೀಗೆ ಈ ಪುಸ್ತಕ ನೀವು ಯಾವುದೇ ಒಂದು ಅವರ ಪುಸ್ತಕ ಅಂದ್ರೆ ನಾವು ಹಳೆಯ ಫೋಟೋಗಳನ್ನು ಈಗ ನಾವು ಗೂಗಲಲ್ಲಿ ಹೊಸದನ್ನ ಏನು ಹುಡುಕಿದ್ರು ನಮಗೆ ಸಿಗ್ತದೆ. ಈಗ ನಮ್ಮ ಫೋಟೋ ಹುಡುಕಿದ್ರು ನಮಗೆ ಸಿಗುವ ಸಾಧ್ಯತೆ ಇರ್ತದೆ. ಅಂದ್ರೆ ಅಷ್ಟು ಈಸಿ ಮಾಡಿ. ಅದರಲ್ಲೂ ನಿಮಗೊಂದು, ಈಗ ನಾವು ಗೂಗಲ್ನಲ್ಲಿ ಕೆಲವು ಬಾರಿ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿರುವ ದಾಖಲೆಗಳ ಬಗ್ಗೆ ನಿಮಗೆ ಖಚಿತತೆ ಇರುವುದಿಲ್ಲ. ನೀವು ಅವ್ರದೇ ಫೋಟೋ ಸಿಕ್ಕಿದ್ರು ಕೂಡ ಅದು ಅವರ ಫೋಟೋ, ಅದನ್ನು ನಾವು ಖಚಿತಪಡಿಸಿಕೊಂಡು ಹಾಕುವಂಥದ್ದು. ಮತ್ತು ಕೆಲವು ದಾಖಲೆಗಳಲ್ಲಿ ತುಂಬಾ ಬಾರಿ ತಪ್ಪು ಅಂಕಿಅಂಶಗಳು ಅದರಲ್ಲಿ ಇದೆ. ಸಾಕಷ್ಟು ತಪ್ಪು ನಾನು ಗಮನಿಸಿದೆ. ನಾವೇ ನೀಡಿದ ಕೆಲವು ದಾಖಲೆಗಳನ್ನ ಅವರು ಆಯ್ದು ಹಾಕುವ ಪರಿಶೀಲನೆ ಮಾಡುವಂತ ಪರಿಸ್ಥಿತಿ. ನಾನು ಯಾಕಂತ ಹೇಳಿದ್ರೆ, ಇದುವರೆಗೆ ಯಾರು ಈ ರೀತಿಯ ಒಂದು ಕೆಲಸವನ್ನು ಮಾಡಿಲ್ಲ. ಇದೊಂದು ದಾಖಲೆಯಾಗಿ ಪತ್ರಿಕಾ ಕಚೇರಿಗಳಲ್ಲಿ, ರಾಜಕೀಯದಲ್ಲಿ ಆಸಕ್ತಿ ಇರುವವರಿಗೆ ಕೂಡ ಒಂದು ದಾಖಲೆ ಪುಸ್ತಕವಾಗಿರಲಿ ಅಂತ ಹೇಳುವ ಉದ್ದೇಶದಿಂದ ಈ ಪುಸ್ತಕವನ್ನು ಮಾಡಿ. ಅಲ್ಲ, ನಿಮಗೊಂದು ಆಸಕ್ತಿ ಅಂದ್ರೆ ನಾವು ಮಾಧ್ಯಮದವರಾಗಿ ಎಂಥದ ಆಸಕ್ತಿ ಇರ್ತದೆ. ನಾವು ಅಂದ್ರೆ ಆ ಕ್ಷಣಕ್ಕೆ ಕೆಲವು ಮಾಹಿತಿಯನ್ನು ಪಡಿತೇವೆ. ಅಂದ್ರೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಆ ಕ್ಷಣದಲ್ಲಿ ಪಡೆದು ಅದನ್ನ ಬರೆದು ಪ್ರಿಂಟ್ ಹಾಕಿ ಅಲ್ಲಿಗೆ ಬಿಟ್ಟು ಬಿಡ್ತೇವೆ ಅದನ್ನ. ಸೊ ಅದನ್ನ ಈ ರೀತಿ ದಾಖಲೆ ಮಾಡುವಂತ ಒಂದು ಇದು ಹೇಗೆ ಬಂತು? ಇಲ್ಲ, ನನಗೆ ಏನು ಅಂತ ಹೇಳಿ, ಒಂದು ರಾಜಕೀಯ ನನ್ನ ಬಹಳ ಆಸಕ್ತಿಯ ಕ್ಷೇತ್ರ. ಇನ್ನೊಂದು, ನಾನು ರಾಜಕೀಯ ವರದಿಗಾರಿಕೆ ಮಾಡ್ತಿದ್ದೆ. ಮತ್ತು ನಾನು ಈ ರಾಜಕೀಯ ವರದಿಗಳನ್ನು ಮಾಡ್ತಾ ಇರುವಾಗ ಈ ರೀತಿ ದಾಖಲೆಗಳ ವರದಿಗಳನ್ನು ಮಾಡ್ತಾ ಇದ್ದೆ. ತುಂಬ ಮಂದಿ ಅದನ್ನು ಪುಸ್ತಕ ಮಾಡಿ ಅಂತ ಹೇಳುವ ಸಲಹೆಗಳನ್ನು ಕೂಡ ನನಗೆ ಹಿರಿಯರೆಲ್ಲ ಕೊಡ್ತಾ ಇದ್ರು. ಅದ್ರ ಜೊತೆಗೆ ಈ ಹೊಸದಾಗಿ TV ಚಾನಲ್ಗಳಿಗೆ ಯುವಕರು ಬರ್ತಾರೆ.
ಅವ್ರಿಗೆ ಏನಾದರೂ ಈ ಚುನಾವಣೆ ಸಂದರ್ಭ ಬಂದಾಗ ಎಲ್ಲರೂ ನನಗೆ ಫೋನ್ ಮಾಡುವರು, ಸರ್ ಅದು ಆ ಒಂದು ಮಾಹಿತಿ ನನಗೆ ಬೇಕಿತ್ತು, ಇದು ಆಗ ಯಾರಿದ್ರು ಸರ್, ಹುಡುಗರು ಅವರಿಗೆ ಮಾಹಿತಿಗಳು ಇರಬೇಕು ಅನಿಸ್ತದೆ ಅಷ್ಟು, ನಾನು ಅವರಿಗೆ ಆ ಮಾಹಿತಿಗಳೆಲ್ಲ ಕೊಡ್ತೀನಿ. ಆಗ ನನಗೆ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಇವರಿಗೆ ನಾನು ಪ್ರತಿ ಬಾರಿ ಫೋನ್ನಲ್ಲಿ ಇದನ್ನು ತಿಳಿಸಿದಾಗ ಅವರಿಗೆ ಒಂದು ಹೆಲ್ಪ್ ಆಗುವ ಒಂದು ಪುಸ್ತಕವನ್ನು ಮಾಡಿದರೆ ನನಗೂ ಒಂದು ಪುಸ್ತಕ ಮಾಡಿದಾಗ ಆಗ್ತದೆ, ಅವರಿಗೊಂದು ಮಾಹಿತಿ ಸಿಕ್ಕಿದಾಗ ಆಗ್ತದೆ. ಈಗ ಅವರೆಲ್ಲ ಬಹಳ ಖುಷಿ ಪಟ್ಟಿದ್ದಾರೆ ಈ ರೀತಿ ಅವರಿಗೆಲ್ಲ ಚುನಾವಣೆಯ ದಾಖಲೆಗಳು ಚುನಾವಣೆ ಬಂದಾಗ ಒಂದು ಬಹಳ ಒಳ್ಳೆಯ ಕೈಪಿಡಿ ನಮಗೆ ದೊರೆತಿದೆ ಅಂತ ಹೇಳುವಂಥದ್ದು. ಓಕೆ, ಸೊ ಈ ಮಂಗಳೂರು ಉತ್ತರದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡಿದರೆ. ಈಗ ನೆಕ್ಸ್ಟ್ ನಾವು ಮುಂದಿನ ಕ್ಷೇತ್ರದಂತೆ ಹೋದಾದರೆ ಮಂಗಳೂರು ದಕ್ಷಿಣ ಕ್ಷೇತ್ರ. ಸೊ ಮಂಗಳೂರು ದಕ್ಷಿಣದಲ್ಲಿ 11 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈಗ JR ಲೋಬೋ ಕಾಂಗ್ರೆಸ್ನಿಂದ, ಸುನೀಲ್ ಕುಮಾರ್ ಬಜಾಲ್ CPIM ಪಕ್ಷದಿಂದ, ಹಾಗೆ ಡಿ ವೇದವಾಸ್ ಕಾಮತ್ BJP, ರೀನಾ ಪಿಂಟೋ ಪಕ್ಷೇತರ, ಹಾಗೆ ಶ್ರೀಕರ್ ಪ್ರಭು ಅವರು ಪಕ್ಷೇತರರಾಗಿದ್ದಾರೆ, ಸುಪ್ರೀತ್ ಕುಮಾರ್ ಪೂಜಾರಿ ಪಕ್ಷೇತರರಾಗಿ, ರತ್ನಾಕರ್ ಸುವರ್ಣ JDSನಿಂದ, ಮೊಹಮ್ಮದ್ ಖಾಲಿದ್ ರವರು ಪಕ್ಷೇತರರಾಗಿ, ಮೊಹಮ್ಮದ್ ಇಕ್ಬಾಲ್ ರವರು MEP ಪಕ್ಷದಿಂದ, ಧರ್ಮೇಂದ್ರ ರವರು ಅಖಿಲ ಭಾರತ ಹಿಂದೂ ಮಹಾಸಭಾದಿಂದ ಚುನಾವಣೆಯ ಕಣದಲ್ಲಿ ಇದ್ದಾರೆ. ಸೊ ಇಲ್ಲಿ ಮಂಗಳೂರು ದಕ್ಷಿಣ ಅಂತ ಹೇಳುವಾಗ ಮಂಗಳೂರು ನಗರ ಕೇಂದ್ರಿತ, ಅಂದರೆ ವಾಸ್ತವದಲ್ಲಿ ನಗರ ಕೇಂದ್ರಿತ ಪ್ರದೇಶ, ದೊಡ್ಡ ಪ್ರಮಾಣದ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿ ಇದರಲ್ಲಿ ಬರ್ತದೆ. ಸೊ ಇಲ್ಲಿಯ ಒಂದು ಕ್ಷೇತ್ರದ ವಿಶೇಷತೆ ಇದ್ರ ಬಗ್ಗೆ. ಇಲ್ಲಿ ಅಭ್ಯರ್ಥಿಗಳಿಗೆ ಬಹಳ ಸುಲಭ. ನೀವು ಸುಳ್ಯ ಕ್ಷೇತ್ರವನ್ನು ತಗೊಂಡ್ರೆ ಅದು ಸಂಪಾಜೆಯಿಂದ ಈ ಕಡೆ ಗೋಳಿಘಾಟ್ವರೆಗೆ ಬಹಳ ದೊಡ್ಡ ಗ್ರಾಮಗಳು. ಇಲ್ಲಿ ಒಂದು ನಗರದ ಒಳಗಡೆ ಆ ಅಭ್ಯರ್ಥಿಗಳು ಚುನಾವಣಾ ಪ್ರಚಾರದ ದೃಷ್ಟಿಯಿಂದ ಆದ್ರೆ ನಾವು ಮೊನ್ನೆ ಒಂದು ಇವ್ರ ಹತ್ರ ಲೋಬೋ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದ್ರು, ನಾನು ಇದೇ ವಿಷಯನ ಅವ್ರ ಹತ್ರ ಪ್ರಸ್ತಾಪ ಇಟ್ಟಿದ್ದೆ, ಅಂದ್ರೆ ಕ್ಷೇತ್ರ ಸಣ್ಣದಲ್ಲ, ಬೇಗ ನೀವು ಪ್ರಚಾರ ಮಾಡಬಹುದು ಮತ್ತೆ ಬೇಗ ನೀವು ಮುಗಿಸಬಹುದು ಅಂತ. ನೀವು ಕ್ಷೇತ್ರ ಸಣ್ಣದು ಆದ್ರೆ ಮತದಾರರ ಸಂಖ್ಯೆ ಅಷ್ಟೇ, ಮತದಾರರ ಸಂಖ್ಯೆ ದೊಡ್ಡದು ಮತ್ತು ಸಮಸ್ಯೆಗಳು ಉಳಿದಕ್ಕಿಂತ ಹೆಚ್ಚು. ಅಂದ್ರೆ ಇಲ್ಲಿ ಪ್ರತಿಯೊಂದು ಕ್ಷಣವೂ ಸಮಸ್ಯೆ ಇರ್ತದೆ ಅಂತ. ನಗರ ಪ್ರದೇಶದಲ್ಲಿ ಜನಗಳು ಪ್ರಶ್ನೆ ಮಾಡುವುದು ಕೂಡ ಜಾಸ್ತಿ. ಗ್ರಾಮಾಂತರ ಪ್ರದೇಶದಲ್ಲಿ ಆ ರೀತಿಯ ಪರಿಸ್ಥಿತಿ. ಇಲ್ಲಿ ಕೂಡ ನಾನು ಹೇಳಿದೆ ನಿಮಗೆ, ನೋಡಿ 10 ಮಂದಿ ಇಲ್ಲಿ ಶಾಸಕರಾಗಿ ಅವರಿಗೆ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದೆ. ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ, ಪ್ರತಿ ಬಾರಿ ಕಾಂಗ್ರೆಸ್ನಿಂದ ಕ್ರೈಸ್ತ ಸಮುದಾಯದವರಿಗೆ ಇಲ್ಲಿ ಆದ್ಯತೆ ನೀಡ್ತಾ ಬಂದಿದ್ದಾರೆ. ಕಾಂಗ್ರೆಸ್ ಪಾಲಿನ ಕ್ರೈಸ್ತ ಮೀಸಲು ಕ್ಷೇತ್ರ ಅಂತ ಒಂದು ಇಲ್ಲಿ ಇದಾದ್ರೆ, ಮೊದಲು ವೈಕುಂಠ ಬಾಳಿಗರು, ಮಣೇಲ್ ಶ್ರೀನಿವಾಸ ನಾಯ್ಕರೆಲ್ಲ ಇಲ್ಲಿ ಶಾಸಕರಾಗಿ ಆಯ್ಕೆದಾರೆ. ಆದ್ರೆ ಕೊಂಕಣಿ ಮಾತನಾಡುವವರೇ ಇಲ್ಲಿ ಧನಂಜಯ ಕುಮಾರ್ ಒಬ್ರು ಇಲ್ಲಿ ಶಾಸಕರಾಗಿದ್ದು ಬಿಟ್ರೆ ಬೇರೆ ಎಲ್ಲರೂ ಕೊಂಕಣಿ ಮಾತನಾಡುವವರೇ ಇಲ್ಲಿ ಶಾಸಕರಾಗಿದ್ದಾರೆ. JR ಲೋಬರವರು ಕಳೆದ ಬಾರಿ ಅವರು ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡಿ ಆಮೇಲೆ ಅವರು ರಾಜಕೀಯ ಪ್ರವೇಶಿಸಿ ಶಾಸಕರಾದವರು. ಇನ್ನು BJP ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಾಗ ಏನು ಮಾಡಿದೆ ಅಂತ ಹೇಳಿದ್ರೆ, ನೀವು 2-3 ಕ್ಷೇತ್ರವನ್ನು ಗಮನಿಸಿದ್ರೆ, ಯಾರು ಕ್ಷೇತ್ರ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಅಲ್ಲಿ ಶಾಸಕರಾಗಿ ಸ್ಪರ್ಧೆ ಮಾಡುವಂಥದ್ದು ಸಾಮಾನ್ಯ ಆಗಿದೆ. ಅಲ್ಲ, ಆ ರೀತಿಯ ಅವಕಾಶಗಳನ್ನು ನೋಡಿದ್ದಾರೆ. ಅದ್ರ ಜೊತೆಗೆ ಅವರ ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ಪುತ್ತೂರಿನಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯುವ ಮೋರ್ಚಾದ ಅಧ್ಯಕ್ಷನಿಗೆ ಬೆಳ್ತಂಗಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಶಾಸಕರಾಗಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಉಮಾನಾಥ್ ಕೋಟ್ಯಾನ್ ಅವರಿಗೆ ಮೂಡುಬಿದ್ರೆಯಲ್ಲಿ ಕೊಟ್ಟಿದ್ದಾರೆ. ಸೊ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್ ಮತ್ತು ಸಂತೋಷ್ ಕುಮಾರ್ ರೈ ಅವರು 3 ಮಂದಿ ಕೂಡ ಆಯಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ ಸಮಿತಿ ಅವರ ಪಕ್ಷದ ಅಧ್ಯಕ್ಷರು. ಸೊ ಇವರು ಈ ಪಕ್ಷದ ಅಧ್ಯಕ್ಷರುಗಳು ಏನಾದ್ರೆ ಅವರಿಗೆ ಒಂದು ಕಳೆದ 5 ವರ್ಷ 3 ವರ್ಷ 5 ವರ್ಷದಿಂದ ಅವರು ಕ್ಷೇತ್ರದಾದ್ಯಂತ ಸ್ವಲ್ಪ ಸಂಪರ್ಕ ಇರ್ತದೆ, ಕಾರ್ಯಕರ್ತರ ಸಂಪರ್ಕ ಇರ್ತದೆ, ಸ್ವಲ್ಪ ಜನಗಳ ಸಂಪರ್ಕ ಕೂಡ ಇರ್ತದೆ. ಸೊ ಈ ಒಂದು ಲೆಕ್ಕಾಚಾರವನ್ನು ಇಟ್ಟು ಅವರಿಗೆ ಅಭ್ಯರ್ಥಿಯಾಗಿ ಪದಾಧಿಕಾರಿಗಳನ್ನೇ ಅಭ್ಯರ್ಥಿಗಳನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಕಾಂಗ್ರೆಸ್ ವಿಷಯದಲ್ಲಿ ಯಾಕೆ ಕಾಂಗ್ರೆಸ್ ಮೀಸಲು ಕ್ಷೇತ್ರವಾಗಿ ಇಟ್ಟಿದೆ ಅನ್ನುವಂಥದ್ದು ಏನಾದ್ರು ಮಾಹಿತಿ ಇಲ್ಲ. ನೋಡಿ, ಪಕ್ಷ ಒಂದು ಅಂದರೆ ಕಾಂಗ್ರೆಸ್ಗೆ ಬಹಳ ಮೊದಲಿಂದಲೂ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಅನ್ನ ಬೆಂಬಲಿಸಿಕೊಂಡು ಬಂದಿದ್ದಾರೆ. ಮುಸ್ಲಿಂ ಸಮುದಾಯದವರು ಮತ್ತು ಕ್ರೈಸ್ತ ಸಮುದಾಯದವರು ಇಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಣ್ಣು ಮುಚ್ಚಿಕೊಂಡು ಬೆಂಬಲ ಕೊಟ್ಟಿದ್ದಾರೆ. ಬಹಳ ಹಿಂದೆ ಇದಿನೊಬ್ಬರು ನನಗೆ ಬಹಳ ಆತ್ಮೀಯರವರು, ನಾನು ಅವ್ರ ಹತ್ರ ಮಾತನಾಡಿದಾಗ ಹೇಳಿದ್ರು, ಅವರಿಗೆ KK ಶೆಟ್ಟರು ಅಂತ ಕಾಂಗ್ರೆಸ್ ನಾಯಕರಾಗಿದ್ರಂತೆ. ಅವರು ಆವಾಗಲೇ ಹೇಳ್ತಿದ್ರು, ಅಲ್ಪಸಂಖ್ಯಾತರಿಗೆ ನಾವು ಇಷ್ಟೆಲ್ಲ ನಮಗೆ ಮತ ಕೊಡ್ತಾರೆ, ಅವ್ರಿಗೆ ಯಾರಾದರೂ ನಾವು ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ. ಹಾಗೆ ಇದಿನೊಬ್ಬರು ಅವರಿಗೆಲ್ಲ ಆ ರೀತಿಯ ಅವಕಾಶಗಳು ಬಂತು. ಸೊ ಈ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅಲ್ಪಸಂಖ್ಯಾತರ ಮತದನ್ನ ಆ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಒಂದು 2-3 ಕ್ಷೇತ್ರವನ್ನು ಕೊಡುವಂತ ಒಂದು ಅವಶ್ಯಕತೆ ಕೂಡ ಆ ಪಕ್ಷಕ್ಕಿದೆ. ಸೊ ಈ ರೀತಿಯ ಹಾಗೆ ಅವರಿಗೆ ಅವರ ಜನಸಂಖ್ಯೆಗೆ ಹೋಲಿಸಿದ್ರೆ ಅವರು ಕೇಳ್ತಾ ಇರೋದು 11 ಕ್ಷೇತ್ರಗಳು ಅಂದ್ರೆ ಹೌದು. ಮತ್ತೆ ನೀವು ಜಿಲ್ಲೆಯೇ ಇಡೀ ರಾಜ್ಯದಲ್ಲಿ ಮಟ್ಟದಲ್ಲಿ ಕೂಡ ಅದನ್ನ ಸಮತೋಲವನ್ನು ಕಾಯ್ದುಕೊಳ್ಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಕ್ರೈಸ್ತ ಅಭ್ಯರ್ಥಿಯನ್ನು ನಿಲ್ಲಿಸಿ ಸುಲಭವಾಗಿ ಗೆಲ್ಲಿಸಬೇಕಾದ ಅವಕಾಶ ಇರುವುದು ಅದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮಾತ್ರ, ಮತ್ತು ಬಿಹಾರ ಇದರಲ್ಲಿ ಬೀದರ್ನಲ್ಲಿ ಮಾತ್ರ ಇದೆ. ಬೆಂಗಳೂರಿನಲ್ಲಿ ಕೂಡ ಒಂದು ಕ್ಷೇತ್ರದಲ್ಲಿ ಜಾರ್ಜ್ ಅವರೇನೋ ಸ್ಪರ್ಧೆ ಮಾಡೋ. ಸೊ ಆ ರೀತಿಯ ಅವಕಾಶಗಳು ರಾಜಕೀಯದಲ್ಲಿ ಅದೆಲ್ಲ ಇದೇ ಇರ್ತದೆ. ಈಗ ಒಂದು ಕ್ರೈಸ್ತರ ವಿಷಯದಲ್ಲಿ ಕ್ರೈಸ್ತರು ಹೆಚ್ಚಾಗಿದ್ದಾರೆ ಅಂತ ಹೇಳುವಂತಹ ಒಂದು ಪ್ರದೇಶ ಇದ್ರೆ ಮೂಡಬಿದ್ರೆ, ಅದರ ಒಂದು
ಮಂಗಳೂರು ದಕ್ಷಿಣ ಹಾಗೆ ಕಾಪುನಲ್ಲಿ ಒಂದಿಷ್ಟು ಜನ ಹೆಚ್ಚು ಪ್ರಭಾವಿತರಾಗಿದ್ದಾರೆ. ಸೊ ಆದ್ದರಿಂದ ಅವರು ಅಲ್ಲಿ ಅಲ್ಪಸಂಖ್ಯಾತರಾಗಿ ಸ್ಪರ್ಧಿಸಿದ್ರೆ ಗೆಲ್ಲುವ ಸಾಧ್ಯತೆ ಇದೆ ಅಂತ ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿ ಇದನ್ನು ಮಾಡ್ತಾ ಬಂದಿದ್ದಾರೆ. ಓಕೆ, ಇನ್ನು ನಾವು ಮಂಗಳೂರು ಕ್ಷೇತ್ರ ಅಂದರೆ ಅದನ್ನು ನಾವು ಉಳ್ಳಾಳ ಅಂತ ಕೂಡ ಹೇಳ್ತೇವೆ. ಅದಕ್ಕೆ ಮಂಗಳೂರು ಕ್ಷೇತ್ರದಲ್ಲಿ ಒಟ್ಟು 5 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ. ಇದರಲ್ಲಿ ನಿತಿನ್ ಕುತ್ತಾರ್ ಅವರು CPM ಪಕ್ಷದಿಂದ, ಹಾಗೆ ಸಂತೋಷ್ ಕುಮಾರ್ ರೈ ಅವರು BJPಯಿಂದ, UT ಖಾದರ್ ಅವರು ಕಾಂಗ್ರೆಸ್ನಿಂದ, ಕೆ ಅಶ್ರಫ್ JDS ನಿಂದ ಸ್ಪರ್ಧಿಸ್ತಾ ಇದ್ದಾರೆ, ಉಸ್ಮಾನ್ MEP ಪಕ್ಷದಿಂದ ಸ್ಪರ್ಧೆಯಲ್ಲಿ ಇದ್ದಾರೆ. ಸೊ ಏನು ಹೇಳ್ತೀರಿ ಮಂಗಳೂರು ಕ್ಷೇತ್ರ ಅಂತ ಹೇಳಿದರೆ ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ? ವಿಶೇಷತೆ ಏನು ಅಂತ ಹೇಳಿದ್ರೆ ನಿಮಗೆ ಒಂದು ಕಾಂಗ್ರೆಸ್ ಈಗ UT ಖಾದರ್ ಇರ್ಬೋದು ಅಥವಾ UT ಫರೀದ್, ಈ ದಿನಬರವರೆಲ್ಲ ಸತತವಾಗಿ ಕ್ಷೇತ್ರದಲ್ಲಿ ಗೆದ್ದುಕೊಂಡು ಬಂದಿದ್ದಾರೆ. ಆದರೆ CPIಯ ಶಾಸಕರು ಇಲ್ಲಿ ಪ್ರತಿನಿಧಿಸಿದ್ರು ಇದು ಕ್ಷೇತ್ರವನ್ನು. CPM ಈ ಪಕ್ಷವನ್ನು ಇಲ್ಲಿ ಗೆದ್ದಿತ್ತು. ಜೊತೆಗೆ ನಾನು ಆಗಲೇ ಉಲ್ಲೇಖ ಮಾಡಿದೆ BJPಯವರು ಕೂಡ ಒಮ್ಮೆ ಈ ಕ್ಷೇತ್ರದಲ್ಲಿ ಗೆದ್ದಿದ್ರು. ಇಲ್ಲಿ ಅಲ್ಪಸಂಖ್ಯಾತರು ಬಹಳ ನಿರ್ಣಾಯಕ ಮತದಾರರಾಗಿರೋ ಕಾರಣ ಇದು UT ಖಾದರ್ ಅವರಿಗೆ ಮತ್ತು ಅವರು ಸಚಿವರಾಗಿ ಕೂಡ ಕೆಲಸ ಮಾಡಿದವರು ಮತ್ತು ಭಾಳ ಯುವಕರು ಜನಪ್ರಿಯತೆಯನ್ನು ಉಳಿಸಿಕೊಂಡಿದ್ದಾರೆ. ಆದರೆ ಇಲ್ಲಿ ಈ ಬಾರಿ BJPಯಿಂದ ಕೂಡ ಹೊಸ ಪ್ರಯೋಗವನ್ನು ಮಾಡಿದ್ದಾರೆ. ಅಲ್ಲಿಯ ಕ್ಷೇತ್ರ ಸಮಿತಿ ಅಧ್ಯಕ್ಷರಿಗೆ ಅಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ನೀಡಿದ ಕಾರಣ ಅಲ್ಲೂ ಕೂಡ ಒಂದು ಸ್ಪರ್ಧೆ ಸ್ಪರ್ಧೆ ಇದೆ. ಬಟ್ ಅಲ್ಲಿ ಅಂದ್ರೆ ಮತದಾರರ ಸಂಖ್ಯೆಯನ್ನ ನಾವು ಗಮನದಲ್ಲಿ ಇಡೋದಾದ್ರೆ ಅಂದ್ರೆ ಒಮ್ಮೆ ಮಾತ್ರ ಇದು ನಿಮ್ಮ BJPಯವರಲ್ಲಿ ಗೆದ್ದಿದ್ರು. ಸೊ ಆ ಗೆಲುವು ಹೇಗೆ ಸಾಧ್ಯ ಆಯ್ತು ಆ ಹೇಳು ನಿಮಗೆ ನಾನು ಆಗ್ಲೇ ಹೇಳಿದೆ, ಈ ರೀತಿಯ ಪುಸ್ತಕಗಳು ನಿಮಗೆ ನೋಡಿದಾಗ ನೋಡಿ ಸುಮಾರು 10 ಮಂದಿ ಅಭ್ಯರ್ಥಿಗಳು ಆಗ ಸ್ಪರ್ಧೆ ಮಾಡಿದರು. 1990 ಆಗ CPM ಮತ್ತು ಜನತಾದಳ ಈ ಎರಡೂ ಪಕ್ಷಗಳು ಅಲ್ಲಿ ಪ್ರಬಲವಾಗಿತ್ತು. ಅದ್ರ ಜೊತೆಗೆ ಕಾಂಗ್ರೆಸ್ನ ದಿನಕರ್ ಉಳ್ಳಾಳು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ರು. ಅಲ್ಲಿ ಇಸ್ಮಾಯಿಲ್ ಶಾಫಿ ಅಂತ ಹೇಳುವ ಪಕ್ಷೇತರಾಗಿ ಸುಮಾರು 4000 ಮತಗಳನ್ನು ಪಡ್ಕೊಂಡ್ರು. ಮತ್ತೊಬ್ಬರು KCPಯಿಂದ ಅಬ್ದುಲ್ ರಶೀದ್ ಅಂತ ಹೇಳುವರು ಸ್ಪರ್ಧೆ ಮಾಡಿ ಅವರು 2800 ಮತ ಪಡ್ಕೊಂಡ್ರು. ನಜೀರ್ ಉಲ್ಲಾಳ್ ಜನತಾದಳದಿಂದ ಸ್ಪರ್ಧೆ ಮಾಡಿ ಸುಮಾರು 9000 ಮತಗಳನ್ನು ಪಡೆದ್ರು. ಈ ರೀತಿ ಮತಗಳ ಅಂದ್ರೆ ಮುಖ್ಯವಾಗಿ ಅಲ್ಲಿ ಆಗ ನನ್ನ ಹಿರಿಯರು ಕೇಳಿದ್ದೆ, ಆ ಅಭ್ಯರ್ಥಿ ಆಯ್ಕೆಯ ಸಮಯದಲ್ಲೂ ಕೂಡ ಸ್ವಲ್ಪ ಅಸಮಾಧಾನ ಇತ್ತು. ದಿನಬರನ್ಗೆ ಕೊಡದಲ್ಲಿ ಮಸೂದ್ ಅವರಿಗೆ ಕೊಟ್ಟರು ಅಂತ ಹೇಳುವಂತಹ ಅಸಮಾಧಾನಗಳು ಕೂಡ ಮಸೂದ್ ಅವರ ಸ್ಪರ್ಧೆಯ ಸೋಲಿಗೆ ಕಾರಣ ಅಂತ ಆ ರೀತಿಯ ನಾವು ಇರಲಿಲ್ಲ. ಇವತ್ತು ನಾವು ಕೇಳ್ತಾ ಇರೋದು ಅದನ್ನೇ, ಅಂದ್ರೆ ಒಂದು ಸಾರಿ ಅಲ್ಲಿ BJP ಗೆದ್ದಿತ್ತು ಅನ್ನೋದಕ್ಕೆ ಕಾಂಗ್ರೆಸ್ಸಿನ ಆಯ್ಕೆ ಕಾರಣ ಅಂತ. ಅದೇ ನಿಮಗೆ 3 ವರ್ಷ 4-5 ವರ್ಷ ಚುನಾವಣೆ ಮುಗಿದಾಗ ಅಲ್ಲಿ 3 ಅಭ್ಯರ್ಥಿಗಳಿದ್ರು. CPMನ ಮತ ಬಹಳ ಗಣನೀಯ ಪ್ರಮಾಣದಲ್ಲಿ ಅಲ್ಲಿ ಇಳಿಕೆಯಾಗಿದೆ. ಸೊ 16,000 ಮತಗಳ ಒಂದು ಅಂತರದಿಂದ UT ಫರೀದ್ ಅವರಿಗೆ ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಈ ರೀತಿ ದಾಖಲೆಗಳು ನಿಮಗೆ ಇದ್ದಾಗ ಈ ಚುನಾವಣೆಗಳ ಏನು ಯಾಕೆ ಬದಲಾವಣೆ ಆಯಿತು, ಏನು ಏಳು ಬೀಳುಗಳು ಯಾವ ರೀತಿ ವಿಶ್ಲೇಷಣೆ ಮಾಡ್ಲಿಕ್ಕೆ ನಿಮ್ಮಿಂದ ನೀವೇ ವಿಶ್ಲೇಷಣೆ ಮಾಡ್ಕೊಳ್ಳಬಹುದು, ನಿಮಗೆ ನೀವು ವಿಶ್ಲೇಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಓಕೆ ಸರ್, ನಾವು ಮುಂದಿನ ಮತ್ತೆ ಕೆಲವು ಕ್ಷೇತ್ರಗಳತ್ತ ಹೋಗಬೇಕಾಗಿದೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಈಗಾಗಲೇ ಚುನಾವಣೆ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಓವರಾಲ್ ಆಗಿ ನಾವು ಚುನಾವಣೆ ಇದು ಮಾಡೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ರೀತಿ ಮತದಾರರ ವಿಶ್ಲೇಷಣೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದಕ್ಕೆ ಒಲವು ಕೊಡ್ತಾರೆ ಅಂತ, ಅಂದರೆ ಅಭ್ಯರ್ಥಿಗಳಿಗೂ ಕೊಡ್ತಾರೋ, ಪಕ್ಷಕ್ಕೆ ಒಲವು ಕೊಡ್ತಾರೋ, ಜಾತಿಗೆ, ಧರ್ಮಕ್ಕೆ, ಏನು ಅಂತ ಹೀಗೆ ಇಲ್ಲ. ನಮ್ಮಲ್ಲಿ ಈ ಅಭಿವೃದ್ಧಿಯ ವಿಷಯಗಳು ಅಥವಾ ಸಮಸ್ಯೆಯ ವಿಷಯಗಳು ಚರ್ಚೆ ಆಗೋದು ಬಹಳ ಕಡಿಮೆ. ಚುನಾವಣೆ ಬಂದಾಗಲೆಲ್ಲ ಸ್ವಲ್ಪ ವಿಷಾದ ಅಂತಲೇ ಹೇಳಬೇಕಾಗ್ತದೆ. ಅದನ್ನು ಇಲ್ಲಿ ಧರ್ಮದ ಆಧಾರದಲ್ಲೇ ಚುನಾವಣೆ ನಡೀತದೆ ಅಂತ ಹೇಳುವಂಥದ್ದನ್ನು ನಾವು ಬಹಳ ಖೇದದಿಂದ ನಾವು ಒಪ್ಪಿಕೊಳ್ಬೇಕಾದ ಒಂದು ಸತ್ಯ. ಅದ್ರ ಜೊತೆಗೆ ಸ್ವಲ್ಪ ಆಶಾದಾಯಕ ಏನು ಅಂತ ಹೇಳಿದರೆ, ಕೆಲವರು ಒಂದಷ್ಟು ಅಭ್ಯರ್ಥಿಗಳನ್ನು ನೋಡಿ ಕೂಡ ಮತದಾನ ಮಾಡ್ತಾರೆ. ಪಕ್ಷ ನೋಡದೆ ಅಭ್ಯರ್ಥಿಗೆ ಮತ ಹಾಕುವಂಥ ಪ್ರಮೇಯ ಕೂಡ ಇದೆ. ಆದರೆ ತುಂಬ ಮಂದಿ ಪಕ್ಷದ ಧರ್ಮ ಈ ಆಧಾರದಲ್ಲೇ ಮತಗಳ ವಿಭಜನೆ ಆಗುವಂತದ್ದು ಇದೊಂದು ಇತ್ತೀಚಿನ ಅಭ್ಯರ್ಥಿಯೋ ಅಥವಾ 90ರ ದಶಕದವರೆಗೆ ಆ ರೀತಿಯ ಚುನಾವಣೆಗಳು ಇರಲಿಲ್ಲ ಅಂತ ಹೇಳಿ ನಾನು ಕೇಳಿದ್ದೇನೆ. ಬಟ್ ಆ ನಂತರದ ಬೆಳವಣಿಗೆಗಳೆಲ್ಲ ಎಸ್ಪೆಷಲಿ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಚುನಾವಣೆಗಳೇ ನಡೀತಾ ಬಂದಿದೆ. ಅಂದರೆ ಇಂತಹ ಚುನಾವಣೆಗಳು, ಅಂದರೆ ಈ ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ ಇಂಥ ಚುನಾವಣೆ ಯಾವ ರೀತಿ ಫಲಿತಾಂಶ, ಇಂಥ ಫಲಿತಾಂಶದಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಿನ್ನಡೆ ಆಗುವಂಥದ್ದು ಏನಾದ್ರು ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಪರ್ಧೆಗಳು ಇರ್ತದೆ, ಬಟ್ ಆದರೆ ಚುನಾವಣೆಗಳು ಬಂದಾಗ ಆದರೆ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಧಾರದಲ್ಲಿ ನಾವು ಯಾಕೆ ಈ ಪ್ರಶ್ನೆ ಕೇಳ್ತಾ ಅಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಪ್ರಜ್ಞಾವಂತರು, ಬುದ್ಧಿವಂತರು ಅಂತ
ಹೇಳಿಸ್ಕೊಳ್ತಾರೆ. ಸೊ ಅದಕ್ಕೆ ತಕ್ಕ ಹಾಗೆ ಚುನಾವಣೆಯಲ್ಲಿ ಇದನ್ನು ಕೊಡ್ತಾರೆ. ನೀವು ಬೇರೆ ಕಡೆ ಚುನಾವಣೆಗಳಿಗೆ ಹೋಲಿಸಿದ್ರೆ ನಮ್ಮ ಕಡೆಯಲ್ಲಿ ಅಕ್ರಮಗಳು ನಡೆಯುವುದು ಬಹಳ ಕಡಿಮೆ. ಜನಗಳು ಹಣಕ್ಕ ಅಥವಾ ಇನ್ಯಾವುದಕ್ಕೂ ಆಮಿಷಕ್ಕೆ ಇಲ್ಲಿ ಚುನಾವಣೆ ನಡೆಯುವುದಿಲ್ಲ. ಒಂದು ಆರೋಗ್ಯಕರ ರೀತಿಯ ವಾತಾವರಣ. ಆದ್ರೆ ಪ್ರಚಾರದ ವಿಷಯದಲ್ಲಿ ಆದ್ರೆ ನಾನು ಹೇಳುದು ಮನೋಸ್ಥಿತಿ ವಿಷಯಗಳಿಗೆ ಬಂದಾಗ ಮಾತ್ರ ನಾವು ಉಳಿದವರಿಗಿಂತ ಹೌದಾ ಅಲ್ವಾ ಭಿನ್ನರ ಅಂತ ಸ್ವಲ್ಪ ಅಂದ್ರೆ ಇದು ನಮ್ಮ ಚುನಾವಣಾ ಆಯೋಗ ಏನು ಲೆಕ್ಕಾಚಾರ ಇರ್ತದೆ ಗೊತ್ತಿಲ್ಲ, ಬಟ್ ನಮಗೆ ಬರೋ ಮಾಹಿತಿ ಈ ಬಾರಿ ಕೂಡ ನಾವು ಚುನಾವಣೆ ಪ್ರಚಾರಗಳು ನೋಡಿದಾಗ ಸಾಕಷ್ಟು ಕಡೆ ಜಾತಿ ಮತ್ತು ಧರ್ಮ ಈ ವಿಷಯಗಳ ಮೇಲೆ ಚರ್ಚೆ ನಡೀತು. ನೀವು ಸಾಮಾಜಿಕ ಜಾಲತಾಣಗಳನ್ನು ನೋಡಿದ್ರೆ ಕೂಡ ಜನಗಳು ಮಾತನಾಡೋದು ರಾಜಕೀಯ ನಾಯಕರುಗಳ ಲೆಕ್ಕಾಚಾರ ಇದೆಲ್ಲವೂ ಜಾತಿ ಧರ್ಮ ಇದನ್ನ ಹೊರತುಪಡಿಸಿ ನೋಡಿ. ಈಗ ಯಾರು ನೇತ್ರಾವತಿ ನದಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಕಳೆದ 3 ವರ್ಷಗಳ ಹಿಂದೆ ನಡೆದ ಹೋರಾಟಗಳು ಅಥವಾ ನಡ್ಕೊಂಡು ಬಂದ ಹೋರಾಟಗಳು ನೋಡುವಾಗ ಈ ಚುನಾವಣೆಯಲ್ಲಿ ನೇತ್ರಾವತಿ ತಿರುವು ಯೋಜನೆ ವಿಷಯ ಪ್ರಾಮುಖ್ಯತೆಯನ್ನು ಪಡೀತದೆ. ಇಲ್ಲಿ ಈ ಹಿಂದೆ ಕೂಡ ನಿಮಗೆ ಚುನಾವಣೆಗಳು ಬಂದಾಗ ಯಾವುದೇ ವಿಷಯಗಳು ಈಗ ತುಳುವನ್ನು 8ನೇ ಪರಿಚಯಕ್ಕೆ ಸೇರಿಸಬೇಕು ಯಾರು ಮಾತಾಡುವುದಿಲ್ಲ ಅದರ ಬಗ್ಗೆ. ನಾವು ಚುನಾವಣೆ ಬಂದಾಗ ಎಲ್ಲವನ್ನೂ ಮರೆತು ಬಿಡ್ತೇವೆ ನಾವು. ಮತ್ತೆ ಯಾಕೆ ನನಗೊಂದು ನೇತ್ರಾವತಿ ವಿಷಯ ಬಂತು, ಪ್ರಸ್ತಾಪಕ್ಕೆ ಬಂತು, ನಾನು ಅದನ್ನು ಮಾಡಬೇಕು ಅಂದ್ಕೊಳ್ತೇನೆ. ಯಾಕೆಂದರೆ ನಾವು ಕಳೆದ ಚುನಾವಣೆಯಲ್ಲೆಲ್ಲ ಇದನ್ನು ಅಂದರೆ ನೋಟ ಹಾಕಿ ನಾವು ನೋಟ ಪ್ರಚಾರ ಮಾಡಿದ್ರು. ಇಲ್ಲ, ನಿಮಗೆ ಬೇರೆ ಕಡೆ ಈಗ ನೀವು ತಮಿಳುನಾಡು ಅಥವಾ ಕೇರಳ ಅಥವಾ ಉತ್ತರ ಕರ್ನಾಟಕದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಅವರ ಕ್ಷೇತ್ರದ ವಿಷಯ ಬಂದಾಗ ಅಲ್ಲಿ ಪಕ್ಷ ಭೇದ ಮರೆತು ಅವರು ಹೋರಾಟ ಮಾಡ್ತಾರೆ. ಅಲ್ಲಿ ಕಾಂಗ್ರೆಸ್, ಜನತಾದಳ, ಬಿಜೆಪಿ ಏನು ವ್ಯತ್ಯಾಸ ಇರಲಿಲ್ಲ. ಅವರ ಊರು ಅವನ ಊರಿಗೆ ನಮ್ಮಲ್ಲಿ ಪ್ರತಿಯೊಂದು ವಿಷಯಕ್ಕೂ ನಾವು ರಾಜಕೀಯ. ಒಂದು ರಸ್ತೆ ಅಭಿವೃದ್ಧಿ ಆಗಬೇಕಾದ್ರೆ ರಸ್ತೆ ಅಗಲೀಕರಣ ಆಗಬೇಕು ಅಂತ ಹೇಳಿದ್ರೆ ಜನಗಳಿಗೆ ಗೊತ್ತಿದೆ ರಸ್ತೆ ಅಗಲೀಕರಣ ಆಗಲೇಬೇಕು ಅಂತ. ಆದರೆ ಯಾರೋ ಅವನ ಪಕ್ಷದವರು ಬರ್ತಾರೆ, ಇಲ್ಲಿ 30 ಫೀಟ್ ಆಗಬೇಕು, ನಮ್ಮ ಮನೆ ಹೋಗ್ತದೆ, ನಮ್ಮ ಶಾಲೆ ಹೋಗ್ತದೆ, ನಮ್ಮ ಮಂದಿರ ಹೋಗ್ತದೆ, ಅಲ್ಲಿಗೆ ಸ್ಟಾಪ್, ಕೆಲಸವೇ ಸ್ಟಾಪ್, ಅಲ್ಲಿಗೆ ಕೆಲಸವೇ ಸ್ಟಾಪ್. ನಾವು ನೋಡಿ ಮೂಡಬಿದ್ರೆ ಕಾರ್ಕಳ ನಮಗೆ ಇನ್ನೂ ವಿಸ್ತರಣೆ ಮಾಡಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟು ನಮಗೆ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ನಾವು ಅಭಿವೃದ್ಧಿ ವಿಷಯ ಬಂದಾಗ ಕೂಡ ರಾಜಕೀಯ ಮಾಡುವ ಕಾರಣ ನಮ್ಮ ಪ್ರಜ್ಞಾವಂತರ ಜಿಲ್ಲೆ ಲೇಬಲ್ ಮಾತ್ರ ಉಳಿದಿದೆ. ನಾವು ಅದರಲ್ಲಿ ಹಿಂದೆ ಉಳಿತದೆ, ಪ್ರಜ್ಞೆಯನ್ನು ತೋರಿಸ್ತಾ ಇಲ್ಲ. ಓಕೆ, ನಾವು ಮುಂದಿನ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ. ಮುಂದೆ ಇಲ್ಲಿ ಅಂತ ಹೇಳಿದ್ರೆ ನಾವು ಬಂಟ್ವಾಳಕ್ಕೆ ಹೋಗ್ತಾ ಇದ್ದೇವೆ. ಈಗ ಬಂಟ್ವಾಳದಲ್ಲಿ 5 ಅಭ್ಯರ್ಥಿಗಳು ಕಣಗಳಲ್ಲಿದ್ದಾರೆ. ಈಗ ಬಿ ರಮಾನಾಥ್ ರೈ ಅವರು ಕಾಂಗ್ರೆಸ್ನಿಂದ, ರಾಜೇಶ್ ನಾಯ್ಕ್ ರವರು ಬಿಜೆಪಿಯಿಂದ, ಇಬ್ರಾಹಿಂ ಕೈಲಾರ್ ಅವರು ಪಕ್ಷೇತರರಾಗಿ, ಬಾಲಕೃಷ್ಣ ಪೂಜಾರಿ ಅವರು ಲೋಕ್ ಆವಾಜ್ ದಳದಿಂದ, ಶಮೀರ್ ಎಂಬುವರು MEP ಪಕ್ಷದಿಂದ ಚುನಾವಣೆಯ ಕಣದಲ್ಲಿ ಇದ್ದಾರೆ. ಸೊ ಇಲ್ಲಿ ಬಂಟ್ವಾಳದ ಕ್ಷೇತ್ರಕ್ಕೆ ಬರೋದಾದರೆ ಇಲ್ಲಿ ರಮಾನಾಥ್ ರೈ ಅವರ ಆಧಿಪತ್ಯ ನಿರಂತರ ಅಂತ. ಬಂಟ್ವಾಳ ಕ್ಷೇತ್ರದ ವಿಷಯ ನಾನು ಇದರಲ್ಲಿ ಉಲ್ಲೇಖ ಮಾಡಿದ್ದೇನೆ ಮತ್ತು ರಮಾನಾಥ್ ರೈ ಅವರ ಬಗ್ಗೆ ಒಂದು ಸಣ್ಣ ಲೇಖನ ಬರೆದಿದ್ದೇನೆ. ಯಾಕೆ ಹೇಳಿದರೆ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಅವಿಭಜಿತ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಬಾರಿ ಶಾಸಕರಾದವರು ಯಾರೂ ಇಲ್ಲ. ರಮಾನಾಥ್ ರೈ ಅವರೊಬ್ಬರೇ 6ನೇ ಬಾರಿ ಶಾಸಕರಾಗಿದ್ದಾರೆ. ನೀವು ಆ ಕಡೆ ತೆಗೆದುಕೊಂಡ್ರೆ ಕಾರ್ಕಳದಲ್ಲಿ ವೀರಪ್ಪ ಮೊಯ್ಲಿ ಅವರು 6 ಬಾರಿ ಶಾಸಕರಾಗಿದ್ದಾರೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ 6 ಬಾರಿ ಶಾಸಕರಾದವರು ರಮಾನಾಥ್ ರೈ ಅವರು ಒಬ್ಬರೇ. ಮತ್ತೆ ಪ್ರಥಮ ಬಾರಿಗೆ ಮಹಿಳೆ ವಿಧಾನಸಭೆಯನ್ನು ಪ್ರವೇಶಿಸಿದ್ದು ಕೂಡ ನಿಮಗೆ ಬಂಟ್ವಾಳ ಕ್ಷೇತ್ರ ಮತ್ತು ಕುಂದಾಪುರದಲ್ಲಿ. ಅಲ್ಲಿ ವಿನಿಫರೆಡ್ ಫೆರ್ನಾಂಡಿಸ್ ಅವರು ಮತ್ತು ಲೀಲಾವತಿ ರೈ ಅವರು ಇಲ್ಲಿ ಕಾಂಗ್ರೆಸ್ನಿಂದ, ಅವರು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಗೆದ್ದರು ವಿನಿಫರೆಡ್ ಫೆರ್ನಾಂಡಿಸ್ ಅವರು ಕುಂದಾಪುರದಲ್ಲಿ. ಅದೇ ಸಮಯದಲ್ಲಿ ಲೀಲಾವತಿ ರೈ ಅವರು ಇಲ್ಲಿ ಕಾಂಗ್ರೆಸ್ನಿಂದ ಗೆದ್ದರು. ಕಕ್ಕಿಲಾಯರು ಕೂಡ ಇಲ್ಲಿ ಮೊದಲು ಶಾಸಕರಾಗಿದ್ದರು. ಮೇಲೆ BA ಮೊಯ್ದೀನ್ ರವರು ಅವರು ಕೂಡ ಬಂಟ್ವಾಳದಲ್ಲಿ ಶಾಸಕರಾಗಿದ್ದರು. ಬಂಟ್ವಾಳ ಕ್ಷೇತ್ರಕ್ಕೆ ಮೊದಲು ಪಾಣೆಮಂಗಳೂರು ಕ್ಷೇತ್ರ ಅಂತ ಹೆಸರಿತ್ತು, ಆಮೇಲೆ ಅದು ಬಂಟ್ವಾಳ ಕ್ಷೇತ್ರ. ಈಗ ನಿಮಗೆ ಮತ್ತೆ ಅದು ವಿಟ್ಲ ಕ್ಷೇತ್ರ ಈಗಿಲ್ಲ, ಅಸ್ತಿತ್ವದಲ್ಲಿಲ್ಲ. ಅದು ಕೂಡ ಬಂಟ್ವಾಳ ಕ್ಷೇತ್ರಕ್ಕೆ ಮತ್ತು ಪುತ್ತೂರು ಕ್ಷೇತ್ರಕ್ಕೆ ಅದು ಹಂಚಿ ಹೋಗಿದೆ. ಅದು ಒಂದಿಷ್ಟು ಕ್ಷೇತ್ರ ಮಂಗಳೂರು. ಓಕೆ, ಇಲ್ಲಿ ಅಂದ್ರೆ ನಿರಂತರ ಗೆಲುವು ಅಂತ ಹೇಳಿದ್ರೆ ಅದನ್ನು ಕಾಯ್ದುಕೊಳ್ಳುವಂತಹ ಸಾಧ್ಯತೆ ಇರಲ್ಲ. ರಾಜಕಾರಣಿಗಳು ನಿರಂತರ ಗೆಲುವು ಕಾಯ್ದುಕೊಳ್ಳುತ್ತಿದ್ದಾರೆ. ಒಂದು ಅವರು ಪಕ್ಷವನ್ನು ಮೀರಿ ಬೆಳೆದಿದ್ದಾರೆ ಅಂತ ಹೇಳುವಂಥದ್ದು ಒಂದು ಅರ್ಥ. ಇನ್ನೊಂದು ಜನ ಕೆಲವು ಬಾರಿ ಅಭ್ಯರ್ಥಿಗಳು ಅವರ ವಿರುದ್ಧ ಸ್ಪರ್ಧೆ ಮಾಡಿದ ಅಭ್ಯರ್ಥಿಗಳು ಸ್ವಲ್ಪ ದುರ್ಬಲರಾಗಿದ್ರು ಕೂಡ ಅವರಿಗೆ ಜಯ ಸಾಧ್ಯ ಆಗ್ತದೆ. ಆದರೆ ಈ ಬಾರಿ ನಮಗೆ ಗೊತ್ತಿದೆ ರಾಜ್ಯದಲ್ಲಿ ಬಂಟ್ವಾಳ ಬಹಳ ಜಿದ್ದಾಜಿದ್ದಿಯ ಕ್ಷೇತ್ರ. ರಮಾನಾಥ್ ರೈ ಅವರಿಗೂ ಪ್ರತಿಷ್ಠೆ, ಕಾಂಗ್ರೆಸ್ ಪಕ್ಷಕ್ಕೂ ಬಂಟ್ವಾಳ ಕ್ಷೇತ್ರ ಪ್ರತಿಷ್ಠೆ. ಯಾಕೆ ಹೇಳಿದ್ರೆ ಅವರು ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಏನಾದರೂ ಫಲಿತಾಂಶ ಏರುಪೇರಾದ್ರೆ ಕೂಡ ಬಂಟ್ವಾಳವನ್ನು ಗೆಲ್ಲಬೇಕು. ಬಿಜೆಪಿ ಅವರು ಹೇಳೋದು ಒಂದು ಬಂಟ್ವಾಳದಲ್ಲಿ ನಾವು ಗೆದ್ರೆ, ಮತ್ತೊಂದು ಉಳ್ಳಾಳದಲ್ಲಿ ಗೆದ್ರೆ ಇಡೀ ರಾಜ್ಯವನ್ನೇ ಗೆದ್ದಂತ. ಅಂದ್ರೆ ಹೌದು, ಅವರಿಗೆ ಬಂಟ್ವಾಳ ಕ್ಷೇತ್ರವೇ ಅವರ ಮೇನ್ ಟಾರ್ಗೆಟ್ ಬಿಜೆಪಿಗೆ. ಸೊ ಅದನ್ನು ಉಳಿಸಿಕೊಳ್ಳುವುದು ಕಾಂಗ್ರೆಸ್ಗೆ ಪ್ರತಿಷ್ಠೆ, ರಮಾನಾಥ್ ರೈ ಅವರಿಗೂ ಪ್ರತಿಷ್ಠೆ. ಅದನ್ನು ಗೆಲ್ಲು ಆ ಕ್ಷೇತ್ರವನ್ನು ಪಡಿಬೇಕಂತ ಹೇಳುವಂಥದ್ದು ಬಿಜೆಪಿ. ಅಲ್ಲಿಯ ಬಿಜೆಪಿ ಅಭ್ಯರ್ಥಿಯವರು ಕೂಡ ಹಾಗೆ, ಅಲ್ಲಿ ನಿಮಗೆ ಗೊಂದಲ ಇಲ್ಲದೆ ಅಭ್ಯರ್ಥಿ ಆಯ್ಕೆ ಆಗಿದೆ. ಅಲ್ಲಿ ಅದು ಯಾಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಪಕ್ಷವೊಮ್ಮೆ ಸ್ಪರ್ಧೆಗೆ ಮಾಡಲಿಕ್ಕೆ ಅವಕಾಶ ಕೊಡ್ತದೆ. ಯಾವುದೇ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾವುದೇ ಒಂದು ಪಕ್ಷ ಒಮ್ಮೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡ್ತದೆ ಹೇಳಿದ್ರೆ ಶಾಸಕನಾಗಲಿಕ್ಕೆ ಅವಕಾಶ ಕೊಟ್ಟಿದೆ ಅಂತೇಳಿ ಅರ್ಥ.
ಅವನು ಚುನಾವಣೆಯಲ್ಲಿ ಪರಾಭವಗೊಂಡ್ರೆ ನಾನು ಪರಾಭವಗೊಂಡು ಹೇಳಿ ಸುಮ್ಮನೆ ಇರ್ತಾರೆ, ನನ್ನ ಕೆಲಸ ಮುಗೀತು ಅಲ್ಲಿಗೆ ಅಂತ. ಆದರೆ ರಾಜೇಶ್ ನಾಯ್ಕರ್ ಅಂತವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 5 ವರ್ಷ ಕೆಲಸ ಮಾಡಿದರು, ಪಕ್ಷಕ್ಕೆ ನನಗೆ ಅವಕಾಶ ಕೊಟ್ಟಿದೆ ಅದಕ್ಕೋಸ್ಕರ ನಿರಂತರ ಸಂಪರ್ಕ ಇಟ್ಟುಕೊಂಡ್ರು, ಪಕ್ಷದ ಕಾರ್ಯಕರ್ತರ ಸಂಪರ್ಕ ಇಟ್ಟುಕೊಂಡ್ರು, ಪಕ್ಷದ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿದ್ರು. ಅದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳು ಇದ್ರೂ ಕೂಡ ಬಂಟ್ವಾಳ ಕ್ಷೇತ್ರದಲ್ಲಿ ರಾಜೇಶ್ ನಾಯ್ಕರಿಗೆ ಯಾರು ಬೇರೆ ಆಕಾಂಕ್ಷಿಗಳು ಹುಟ್ಟಿಕೊಳ್ಳಿಲ್ಲ. ಯಾಕಂದ್ರೆ ಅವರು ಆ ರೀತಿಯ ಕೆಲಸ ಮಾಡಿ ಅನಿವಾರ್ಯವಾಗಿಸಿದ್ರು ಹೌದು, ಅನಿವಾರ್ಯವಾಗಿಸಿದ್ರು. ಮತ್ತು ಅವರು ಕಾರ್ಯಕರ್ತರು ಮತ್ತು ನಾಯಕರ ವಿಶ್ವಾಸವನ್ನ ಗಳಿಸಿಕೊಳ್ಳಲು ಯಶಸ್ವಿಯಾದರು. ರಾಜೇಶ್ ನಾಯ್ಕರು ಅವ್ರ ಹತ್ರ ನಾವು ಮಾತಾಡಿದ್ದೇನೆ, ಅವರು ಹೇಳ್ತಾ ಇದ್ರು, ಅಂದರೆ ನಾನು ಸ್ಪರ್ಧೆಯ ಆಕಾಂಕ್ಷಿ ಹೌದು, ಆದರೆ ನನಗಿಂತ ಪ್ರಬಲ ಉತ್ತಮ ಅಭ್ಯರ್ಥಿ ಯಾರಾದರೂ ಸಿಕ್ಕಿದರೆ ಅವರಿಗೆ ಅವಕಾಶ ಕೊಡಿ ಅಂತ ನಾನು ನಾಯಕರಿಗೆ ಹೇಳಿದ್ದೇನೆ ಅಂತ. ಇದು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ರು. ಮತ್ತು ಅವರಿಗಿಂತ ಉತ್ತಮ ಅಂದರೆ ಅದು ಬೇರೆ ಯಾರನ್ನು ಆಯ್ಕೆ ಮಾಡ್ತೀರಿ ಅಂತಾದರೆ ಅದನ್ನು ನನಗೆ ಮೊದಲು ತಿಳಿಸಿ ಆಮೇಲೆ ಆಯ್ಕೆ ಮಾಡಿ ಅಂತ. ಅಂದ್ರೆ ಗೆಲ್ಲುವ ಸಾಧ್ಯತೆ ಇರುವ ಅಭ್ಯರ್ಥಿಗಳು ಇದ್ರೆ ಅವರಿಗೆ ಅವಕಾಶ ಕಲ್ಪಿಸುವುದು ಅವರ ಆಶೆ ಆಗಿರ್ಬೋದು. ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೇನೆ, ನನಗಾಗಿ ಅಲ್ಲ, ಪಕ್ಷಕ್ಕಾಗಿ ಮಾಡಿದ್ದೇನೆ. ಸೊ ಅಲ್ಲಿ ಹೈ ವೋಲ್ಟೇಜ್ ಸ್ಪರ್ಧೆ ಅಂತೂ ಬಂಟ್ವಾಳದಲ್ಲಿ ಇದ್ದೇ ಇದೆ. ಬಂಟ್ವಾಳದ ಹತ್ರ ಇಡೀ ಆದ್ರೆ ಅಲ್ಲಿ ಇನ್ನೊಂದು ನೀವು ಗಮನಿಸಬೇಕಾದ್ರೆ ರಮನಾಥ್ ಅವರು ಒಮ್ಮೆ ಆ ಕ್ಷೇತ್ರವನ್ನು ಕಳ್ಕೊಂಡ್ರು. 2004ರಲ್ಲಿ ಬಹಳ ಅವರು ಆ ಕ್ಷೇತ್ರವನ್ನು ಕಳ್ಕೊಂಡ್ರು. ಆದ್ರೆ 4 ವರ್ಷದಲ್ಲಿ ಮತ್ತೆ ಆ ಕ್ಷೇತ್ರವನ್ನು ಪುನಃ ಅವರು ಇವತ್ತು ರಾಜೇಶ್ ನಾಯ್ಕ ಏನು ಮಾಡ್ತಾ ಇದ್ದಾರೆ ಆ ಕೆಲಸವನ್ನು ಅವರು ಕಳ್ಕೊಂಡ ದಿನಗಳಲ್ಲೂ ಅವರು ಮಾಡಿದ್ದಾರೆ. ಅವರು ಕೂಡ ಕಳೆದ ಚುನಾವಣೆಯಲ್ಲಿ ಬಹಳ ದೊಡ್ಡ ಅಂತರದ ಗೆಲುವನ್ನು ಸಾಧಿಸಿದ್ರು. ಮತ್ತೆ ಈ ಬಾರಿ SDPI ಕಳೆದ ಬಾರಿ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. SDPI ಅವರು ಸ್ಪರ್ಧೆ ಮಾಡಿದಾಗ ಸಹಜವಾಗಿ ಸ್ವಲ್ಪ ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ಗೆ ಬರುವಂತ ಕಡಿಮೆ ಆಗ್ತದೆ. ಈ ಬಾರಿ ಅಲ್ಲಿ ಕೂಡ SDPI ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂತೆಗೆದುಕೊಂಡದ್ದು ಕೂಡ ಒಂದಷ್ಟು ಕಾಂಗ್ರೆಸ್ಗೆ ಅನುಕೂಲ ಮಾಡಿಕೊಟ್ಟು ಈಗ ನಿರಾಳವಾಗಿ ಕನ್ಫರ್ಮ್ ಮಾಡ್ಕೊಂಡಿದೆ. ಇನ್ನೂ ಅವರು ಸೆಳಿಬೇಕಾದ್ದು ಬಿಜೆಪಿಯ ಮತಗಳನ್ನು ಅಥವಾ ಹಿಂದೂ ಮತಗಳು ಅಂತ ಹೇಳ್ಬೋದು, ಆ ರೀತಿ ಸೆಳಿಬೇಕಂತ. ಓಕೆ, ಇನ್ನು ನಾವು ಪುತ್ತೂರಿನ ತಗೋಣ. ಪುತ್ತೂರಿನಲ್ಲಿ ಶಕುಂತಲಾ ಶೆಟ್ಟಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಾ ಇದ್ದಾರೆ. ಸಂಜೀವ್ ಮಠಂದೂರ್ ಅವರು ಬಿಜೆಪಿಯಿಂದ, ಶೇಖರ್ ಬಿ ಅವರು ಪ್ರಜಾ ಪರಿವರ್ತನಾ ಪಾರ್ಟಿಯಿಂದ, ಕೆ ಶೇಷಪ್ಪ ರಾವ್ರವರು ಸಾಮಾನ್ಯ ಜನತಾ ಪಕ್ಷದಿಂದ, ಹಾಗೆ IC ಕೈಲಾಸ್ ರವರು JDSನಿಂದ, ಅಬ್ದುಲ್ ಬಶೀರ್ ಬುಡಿಯಾರ್ ಅವರು ಪಕ್ಷೇತರರಾಗಿ, ಶಬಾನಾ ಶೇಖರ್ ಅವರು MEP ಪಕ್ಷದಿಂದ, ಮಜೀದ್ ರವರು ಸಂಯುಕ್ತ ಜನತಾದಳದಿಂದ, ವಿದ್ಯಾಶ್ರೀ ಪಕ್ಷೇತರರಾಗಿ, ಹಾಗೆ BS ಚೇತನ್ ಕುಮಾರ್ ಅವರು ಪಕ್ಷೇತರರಾಗಿ, ಅಮರನಾಥ್ ಡಿ ಅವರು ಅವರು ಪಕ್ಷೇತರರಾಗಿ ಸ್ಪರ್ಧೆಯಲ್ಲಿ ಇದ್ದಾರೆ. ಪುತ್ತೂರು ಕ್ಷೇತ್ರದ ಒಂದು ಸ್ವಾರಸ್ಯ ಈಗಿನ ಗೊತ್ತಿರ್ಲಿಕ್ಕಿಲ್ಲ. ಮೊದಲೊಂದು ಏನಂತ ಹೇಳಿದ್ರೆ ದ್ವಿಸದಸ್ಯ ಕ್ಷೇತ್ರ ಅಂತ ಇತ್ತು. ಒಂದು ಕ್ಷೇತ್ರದಲ್ಲಿ 2 ಶಾಸಕರು. ಪುತ್ತೂರು ಕ್ಷೇತ್ರ ಮದ್ರಾಸ್ 52ನೇ ಇಸವಿಯಲ್ಲಿ ಚುನಾವಣೆ ನಡೆದಾಗ ಅದು ದ್ವಿಸದಸ್ಯ ಕ್ಷೇತ್ರ. ಅಲ್ಲಿ ಸುಳ್ಯದ ಕೂಚುಗೋಡು ವೆಂಕಟರಮಣ ಗೌಡ್ರು ಅಂತ, ಮತ್ತೆ ಮಂಗಳೂರಿನವರು K ಈಶ್ವರ್ ಅಂತ. ಅವರು ಸಾಮಾನ್ಯ ಕ್ಷೇತ್ರ ವೆಂಕಟರಮಣ ಗೌಡ್ರು, ಪರಿಶಿಷ್ಟ ಅದು ಮೀಸಲು ಕ್ಷೇತ್ರದಿಂದ ಈಶ್ವರ್ ಗೆದ್ದಿದ್ರು. 57ನೇ ಇಸವಿಯಲ್ಲಿ ನಾವು ಮದ್ರಾಸ್ ಪ್ರಾಂತ್ಯವಾಗಿ ಮೈಸೂರು ರಾಜ್ಯಕ್ಕೆ ಬಂದಾಗ ಕೂಡ ಅದು ದ್ವಿಸದಸ್ಯ ಕ್ಷೇತ್ರವೇ ಆಗಿತ್ತು. ಆಗ ಕೂಡ ಅಲ್ಲಿ ಸುಬ್ಬಯ್ಯ ನಾಯ್ಕರು ಅಂತ ಅವರು ಮೀಸಲು ಕ್ಷೇತ್ರದಿಂದ ಗೆದ್ದರು, ವೆಂಕಟರಮಣ ಗೌಡರು ಪುನರಾಯ್ಕೆಗೊಂಡ್ರು. ಅದು ಸೊ 62ನೇ ನಿಮಗೆ ಸುಳ್ಯ ಕ್ಷೇತ್ರ ಹೊಸದಾಗಿ ಉದಯ ಆಯಿತು. ಆಮೇಲೆ ಪುತ್ತೂರು ಕ್ಷೇತ್ರ ಅದು ಏಕಸದಸ್ಯ ಕ್ಷೇತ್ರ ಆಯಿತು. ಅದು ಅಲ್ಲಿಗೆ ಸುಳ್ಯ ಮೀಸಲು ಕ್ಷೇತ್ರವಾಗಿ ಬದಲಾವಣೆ ಆಯಿತು. ಇಲ್ಲ, ಒಂದು ವಿಷಯ ನಾವು ಪ್ರಸ್ತಾಪ ಮಾಡಿದ್ರಿ, ಅದನ್ನು ನಾ ಈಗಿನ ಜನರೇಷನ್ಗೆ ತಿಳಿಸಬೇಕಾದ ಅನಿವಾರ್ಯತೆ ಕೂಡ ಇದೆ. ಯಾಕಂದರೆ ದ್ವಿಸದಸ್ಯ ಅನ್ನುವಂಥ ಕಲ್ಪನೆ ಈಗ ಅದು ಪ್ರಸ್ತುತದಲ್ಲಿ ಇಲ್ಲ ಅಂತ. ಹೌದು, ನಾನು ಒಂದು ಸಣ್ಣ ನಿಮಗೆ ಮೂಡಬಿದ್ರೆ ಕ್ಷೇತ್ರವನ್ನು ಹೇಳುವಾಗ ನಾನು ಮಾಡಬೇಕಿತ್ತು. ಮೂಡಬಿದ್ರೆ ಕ್ಷೇತ್ರ ಕೂಡ ದ್ವಿಸದಸ್ಯ ಕ್ಷೇತ್ರ ಆಗಿತ್ತು. ಅಲ್ಲಿ ಮಂಜಪ್ಪ ಉಳ್ಳಾಲ್ ಅಂತ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ರು. ನಮ್ಮ 2 ಜಿಲ್ಲೆಗಳಲ್ಲಿ ಒಬ್ರು ಎಡ್ತಾರೆ ಮಂಜಯ್ಯ ಶೆಟ್ಟಿ ಅಂತ ಅವರು ಬೈಂದೂರು ಕ್ಷೇತ್ರದಿಂದ, ಮತ್ತೆ ಮಂಜಯ್ಯ ಉಳ್ಳಾಲು ಇದು ಈ ದ್ವಿಸದಸ್ಯ ಕ್ಷೇತ್ರ. ಅವರಿಬ್ಬರು ಅವಿರೋಧವಾಗಿ ಆಯ್ಕೆಯಾದ ದಾಖಲೆ ಎಲ್ಲ. ಮತ್ತೆ ನಮ್ಮ ರಾಜ್ಯದಲ್ಲಿ ದೇವರಾಜ ಅರಸರವರು, ನಿಜಲಿಂಗಲಿಪ್ಪನವರು ಎಲ್ಲ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದನ್ನೆಲ್ಲ ಈ ರೀತಿಯ ರಾಜ್ಯ ಮತ್ತು ರಾಷ್ಟ್ರದ ವಿಶೇಷತೆಗಳನ್ನು ಕೂಡ ನಾನು ನನ್ನ ರಾಜನೋಟದಲ್ಲಿ ದಾಖಲಿಸಿದ್ದೇನೆ ಅಂತ ಒಂದು ಕುತೂಹಲಕರ ಅಂಶಗಳನ್ನು. ಈ ಪುತ್ತೂರಿನ ವಿಷಯಕ್ಕೆ ಬಂದರೆ ಅಲ್ಲಿ ಕಾಂಗ್ರೆಸ್ ಯಾವಾಗಲೂ ಸುರಕ್ಷಿತ ಅಲ್ಲ ಅಂತ, ಅಂದರೆ ಅಲ್ಲಿ ಗೊಂದಲಗಳು, ಭಿನ್ನಾಭಿಪ್ರಾಯಗಳು ಎಲ್ಲವೂ ನಡೀತಾ ಇರ್ತದೆ. ಸೊ ಈ ಭಿನ್ನಾಭಿಪ್ರಾಯಗಳ ಮಧ್ಯ ಕೂಡ ಒಂದು ಕಾಂಗ್ರೆಸ್ ಅಭ್ಯರ್ಥಿಯೊಬ್ಬರು ವಿಜಯಿಯಾಗಿದ್ದಾರೆ ಅಂದರೆ ಅದು ಶಕುಂತಲಾ ಶೆಟ್ಟಿ ಅವರ ಹೆಸರಿನಿಂದ ಮಾತ್ರ ಅಂತ ಹೇಗೆ ಅಂತೀರಿ? ಖಂಡಿತ. ಈಗ 94ರ ಇಸವಿಯಿಂದ ಇವತ್ತಿನವರೆಗೆ ಅಲ್ಲಿ ಬಿಜೆಪಿ ಸೋಲುವಂಥ ಯಾವುದೇ ಪ್ರಮೇಯ ಇರಲಿಲ್ಲ. ಬಿಜೆಪಿ ಅವರ ಸೋಲನ್ನು ಅವರೇ ಆಹ್ವಾನಿಸಿಕೊಂಡ್ರು. ಅವರು ಯಾವಾಗ ಶಕುಂತಲಾ ಶೆಟ್ಟಿ ಅವರಿಗೆ ಟಿಕೆಟ್ ನಿರಾಕರಣೆ ಮಾಡಿದ್ರು, ಅವರು ಮತ್ತೆ ಸ್ಪರ್ಧೆ ಮಾಡಿದ್ರು. ಆದರೂ ಅಲ್ಲೇನೋ ಮಲ್ಲಿಕಾ ಪ್ರಸಾದ್ ಭಂಡಾರಿ ಅವರು ಒಂದು ಸ್ವಲ್ಪ 1000 ಚಿಲ್ಲರೆ ಓಟ 2000 ಮತಗಳನ್ನು ಗೆದ್ರು. ಆಗ ಅವರು 1000 ಮತಗಳ ಅಂತರದಿಂದ ಗೆದ್ರು ಅವರು. ಆದರೆ ಶಕುಂತಲಾ ಶೆಟ್ಟಿ ಅವರು ಕಾಂಗ್ರೆಸ್ಗೆ ಸೇರಿದ ಕಾಂಗ್ರೆಸ್ಸಿಗೆ ಕ್ಷೇತ್ರವನ್ನ ಒಂದು ಹೆಚ್ಚುವರಿಯಾಗಿ ಅವರಿಗೆ ಒಂದು ಕ್ಷೇತ್ರ ಬಂತು. ಮತ್ತು ಈಗ
ಆ ಕ್ಷೇತ್ರವನ್ನು ಮತ್ತೆ ಬಿಜೆಪಿಗೆ ಪಡ್ಕೊಳ್ಬೇಕಾದ್ರೆ ಅವರು 2 ಮಂದಿ ವಿರುದ್ಧ ಸ್ಪರ್ಧೆ ಮಾಡಬೇಕು. ಒಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸ್ಪರ್ಧೆ ಮಾಡಬೇಕು, ಇನ್ನೊಂದು ಶಕುಂತಲಾ ಶೆಟ್ಟಿ ವಿರುದ್ಧ ಕೂಡ ಸ್ಪರ್ಧೆ ಮಾಡಬೇಕು. ಯಾಕೆಂದ್ರೆ ಶಕುಂತಲಾ ಶೆಟ್ಟಿ ಪ್ಲಸ್ ಕಾಂಗ್ರೆಸ್ ದೊಡ್ಡ ಶಕ್ತಿಯಲ್ಲಿ. ಅವರಿಗೆ ಶಕುಂತಲಾ ಶೆಟ್ಟಿ ಅವರೊಬ್ಬರು ಮಹಿಳೆ, ಅವರಿಗೆ ಅವ್ರದ್ದಾದೇ ಆದ ವರ್ಚಸ್ಸಿದೆ, ತುಂಬಾ ಜನಗಳ ಸಾಮಾನ್ಯ ಜನರೊಂದಿಗೆ ಬೆರೆಯುವಂಥ ಒಂದು ಗುಣ ಇದೆ, ಮತ್ತೆ ಅವರು ಬಹಳ ಹೋರಾಟಗಾರ್ತಿ. ಈ ಎಲ್ಲ ಅಂಶಗಳು ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ, ಯಾಕಂದ್ರೆ ಶಕುಂತಲಾ ಶೆಟ್ಟಿ ಬಂದ ಕಾರಣ ಪ್ಲಸ್ ಆಗಿದೆ. ಬಿಜೆಪಿಗೆ ಅಲ್ಲಿ ಸಂಜೀವ್ ಮಠ ಅವರು ಪಕ್ಷದ ಜಿಲ್ಲಾಧ್ಯಕ್ಷರಾದ ಕಾರಣ, ಮತ್ತು ಇನ್ನೊಂದು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಶಕುಂತಲಾ ಶೆಟ್ಟಿ ಅವರ ಬಗ್ಗೆ ಒಂದು ಅನುಕಂಪ ಮತ್ತು ಅವರು ಕಾಂಗ್ರೆಸ್ಗೆ ಸೇರಿದ್ದು ಕೂಡ ಅದೆಲ್ಲವೂ ಇದ್ದು ಕೂಡ ಕಳೆದ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಅಂತರದಿಂದ ಬಿಜೆಪಿ ಸೋತಿದ್ದರೂ ಕೂಡ ಪುತ್ತೂರಿನಲ್ಲಿ ಕೇವಲ 4,000 ಮತಗಳ ಅಂತರದಿಂದ ಮಾತ್ರ ಶಕುಂತಲಾ ಶೆಟ್ಟಿ ಗೆಲುವು ಸಾಧ್ಯ ಆಗಿದೆ. ಸೊ ಈ ಎಚ್ಚರಿಕೆ ಕೂಡ ಕಾಂಗ್ರೆಸ್ಗೆ ಎಚ್ಚರಿಕೆ ಮತ್ತು ಬಿಜೆಪಿಗೆ ಆಶಾದಾಯಕ. 4,000 ಅಂತ ಹೇಳ್ತೀರಿ, ಅಲ್ಲಿ ಕಾಂಗ್ರೆಸ್ನಲ್ಲಿ ಇರುವ ಈ ಗೊಂದಲ 4,000 ಓಟವನ್ನು ಕಳೆದು ಬಿಡ್ತದೆ ಅಂತ ಭಯ ಕಾಡ್ತಾ ಇದೆ. ಇಲ್ಲ, ಆ ರೀತಿಯ ಅಂದ್ರೆ ಕಾಂಗ್ರೆಸ್ ಈಗ ನನಗೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಿಜೆಪಿಯ ಅಸಮಾಧಾನಗಳು ಮತ್ತು ಕಾಂಗ್ರೆಸ್ನ ಒಳಗಿದ್ರೆ ಅಸಮಾಧಾನಗಳಿದ್ರೆ ಅದು ಪಕ್ಷವನ್ನು ಸೋಲಿಸುವಷ್ಟು ಪ್ರಬಲ ಇಲ್ಲ ಅಂತ ಹೇಳುವಂತ. ಯಾವ ಅಭ್ಯರ್ಥಿ ಕೂಡ ಆ ಪಕ್ಷವನ್ನು ನಾನು ಹೊರಗಿನ ನಿಂತು ಸೋಲಿಸ್ತೇನೆ ಅಂತ ಅಷ್ಟು ಪ್ರಬಲರು ಯಾರು ಕಾಣುವುದಿಲ್ಲ ನನಗೆ ಆ ರೀತಿ. ಹಾಗೆ ಖಂಡಿತ ಇಲ್ಲ. ಕಾವು ಹೇಮನಾಥ್ ಶೆಟ್ಟಿ ಅವರು ಒಂದು ಅಭ್ಯರ್ಥಿಯಾಗುವ ಇಲ್ಲ, ಕಾವು ಹೇಮನಾಥ್ ಶೆಟ್ಟಿ ಅವರು ಅವರ ಆಕಾಂಕ್ಷಿ ಇರಬಹುದು, ಬಟ್ ಅವರ ಪಕ್ಷದ ವಿರುದ್ಧವೇ ಅವರು ಕೆಲಸ ಮಾಡ್ತಾರೆ ಅಥವಾ ಶಕುಂತಲಾ ಶೆಟ್ಟಿಗೆ ಸೋಲಿಸಲಿಕ್ಕೆ ಕೆಲಸ ಮಾಡ್ತಾರೆ ಅಂತ ಹೇಳಿ ನನಗೆ ಅನಿಸುದಿಲ್ಲ. ಯಾಕಂದ್ರೆ ಅವರು ತುಂಬಾ ವರ್ಷದಿಂದ ಮೀರಿ ಬೆಳೆದ ವ್ಯಕ್ತಿಗಳು, ತುಂಬಾ ವರ್ಷದಿಂದ ಅವರು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದವರು. ಆದ್ರೆ ಹೇಮನಾಥ್ ಶೆಟ್ಟಿ ಅವರು ಈ ಹಿಂದೆ ಒಮ್ಮೆ ಕೆಸಿಪಿಯಿಂದ ಸ್ಪರ್ಧೆ ಮಾಡಿದ್ರು. ಅವರ ಸ್ಪರ್ಧೆಯಿಂದಾಗಿ ಅಲ್ಲಿ ವಿನಯ್ ಕುಮಾರ್ ಸೊರಕೆ ಸೋಲುವಂತಾಯ್ತು ನೋಡಿ. 94 ಇಸವಿಯಲ್ಲಿ ಅವರು 1782 ಮತ ಪಡ್ಕೊಂಡ್ರು. ಕೇವಲ 400 ಮಟ್ಟಕ್ಕೆ ಡಿ.ವಿ. ಸದಾನಂದ ಗೌಡರು ಪ್ರಥಮ ಬಾರಿಗೆ ಶಾಸಕರಾದ್ರು. ಆಮೇಲೆ ನೋಡಿ ಅದರ ನಂತರ ಮತ್ತೆ ಪಕ್ಷ ಅವಕಾಶ ಬಿಟ್ಟುಕೊಡುವಂತ ಪ್ರಶ್ನೆ ಬರಲಿಲ್ಲ, ಅದು ಪ್ರಶ್ನೆ ಬರಲಿಲ್ಲ. ಆದ್ರೆ ಒಮ್ಮೆ ಪುತ್ತೂರಿನಲ್ಲಿ ಪ್ರವೇಶ ಆದ ಸದಾನಂದ ಗೌಡರು ಯಾವ ರೀತಿ ಬೆಳೆದ್ರು ನೋಡಿ. 404 ಮತಗಳಿಂದ ಅವರ ಅವಕಾಶ ಅದು, ಮತ್ತೆ ಶಾಸಕರಾದ್ರು, ಸಂಸದರಾದ್ರು, ಹೋಗಿ ಸಂಸದರು, ರಾಜ್ಯದ ಮುಖ್ಯಮಂತ್ರಿ ಆದ್ರು, ಈಗ ಕೇಂದ್ರ ಸಚಿವರಾದ್ರು. ಅಂದ್ರೆ ಈ ಎಲ್ಲ ಅಂದ್ರೆ ಒಂದು ಅವಕಾಶ ಅಂದ್ರೆ ಅದು ಹೇಗೆ ಅವರನ್ನ ಮತ್ತೆ ಎತ್ತರಕ್ಕೆ ಅದೇ ರಾಜಕೀಯ ವಿಶೇಷಗಳು. ಅದು ಕೆಲವರಿಗೆ ಮಾತ್ರ, ಅಂದ್ರೆ ಅವರ ಸಾಮರ್ಥ್ಯ ಮತ್ತು ಅವಕಾಶಗಳು ಅದೃಷ್ಟ ಅಂತ ಹೇಳ್ತೇವೆ, ಅಥವಾ ಅದರ ಸಾಮರ್ಥ್ಯ ಕೂಡ. ನೀವು ಇದನ್ನೆಲ್ಲ ಒಂದು ದಾಖಲೀಕರಣ ಮಾಡಿದ್ರೆ ಈಗ ನಾವು ಸಮಕಾಲೀನ, ನಮಗೆ ಗೊತ್ತಿದೆ ಡಿ.ವಿ. ಸದಾನಂದ ಗೌಡರು ಹೇಗೆ ಬೆಳೆದ್ರು, ಶಕುಂತಲಾ ಶೆಟ್ಟಿ ಅವರು ಹೇಗೆ ಗೆದ್ರು, ರಮನಾಥ್ ಅವರು ಹೇಗೆ. ಆದ್ರೆ ನಿಮಗೆ ಇನ್ನೊಂದು 10-30 ವರ್ಷ ಕಳೆದ್ರೆ ಇದೆಲ್ಲವೂ ನೆನಪಿರುವುದಿಲ್ಲ ಜನಗಳಿಗೆ. ಆಗ ಇಂಥ ಪುಸ್ತಕಗಳು ತುಂಬಾ ಅನುಕೂಲ ಆಗುತ್ತೆ. ಅಂದ್ರೆ ಯಾಕಂದ್ರೆ ನೀವು 52ನೇ ಇಸ್ವಿ 53ನೇ ಇಸ್ವಿ ಹೇಗೆ ಲೆಕ್ಕ ಕೊಡ್ತಾ ಇದ್ದೀರಿ, ಅದನ್ನು ನಮಗೆ ಇದು ಯಾವತ್ತು ಗೊತ್ತೇ ಇಲ್ಲ. ಇವತ್ತು ನಿಮ್ಮ ಪುಸ್ತಕ ನೋಡಿದಾಗ ಅದು ನೆನಪಾಗ್ತದೆ. ಅವ್ರು ಯಾರು ಶಾಸಕರ ಹೆಸರುಗಳು ಗೊತ್ತಿಲ್ಲ ನಮಗೆ, ಅವರೆಲ್ಲಿ, ಅವರ ಕುಟುಂಬವೆಲ್ಲಿ, ಅದು ಕೂಡ ನಮಗೆ ಗೊತ್ತಿರೋದು. ನಾನು ಹೇಳಿದೆ ನಿಮಗೆ ದ್ವೀಪ ಸದಸ್ಯ ಕ್ಷೇತ್ರ, ಈ ರೀತಿಯ ಕಲ್ಪನೆಗಳೇ ಇಲ್ಲ ನಮಗೆಲ್ಲ ಈಗ. ಓಕೆ ಸರ್, ನಾವು ಇನ್ನು ಸುಳ್ಯ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ ಪಡ್ಕೊಳ್ಬೇಕಾಗಿದೆ. ಸೊ ಅದು ಮತ್ತು ಅದರ ಜೊತೆಯಲ್ಲಿ ನೀವು ಪುಸ್ತಕದ ಕೆಲವು ವಿಶೇಷತೆಗಳ ಬಗ್ಗೆ ನಾವು ಪರಿಚಯ ಮಾಡ್ಕೊಳ್ಬೇಕಾಗಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ದೇವೆ, ಒಂದು ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ರಾಜಕೀಯ ವಿಷಯನ. ಸೊ ಇನ್ನು ನಾವು ಸುಳ್ಯ ಕ್ಷೇತ್ರಕ್ಕೆ ಬರೋದಾದರೆ, ಸುಳ್ಯ ಕ್ಷೇತ್ರದಲ್ಲಿ ಒಟ್ಟು 6 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇಲ್ಲಿ ಅಂಗಾರ ಎಸ್ ಅವರು ಬಿಜೆಪಿಯಿಂದ, ಡಾಕ್ಟರ್ ರಘುರವರು ಕಾಂಗ್ರೆಸ್ನಿಂದ, ಸಂಜೀವ ಬಾಬುರಾವ್ ಕುರಾಂದ್ವಾಡ್ ಪಕ್ಷೇತರರಾಗಿ, ಸುಂದರ ಕೆ ಪಕ್ಷೇತರರಾಗಿ, ರಘು ಎಂಬ ಹೆಸರಿನಲ್ಲಿ ಬಹುಜನ ಸಮಾಜ ಪಕ್ಷದಿಂದ, ಹಾಗೆ ಚಂದ್ರಶೇಖರ್ ಎಂಬುವರು ಪಕ್ಷೇತರರಾಗಿ ಸ್ಪರ್ಧೆಯಲ್ಲಿ ಇದ್ದಾರೆ. ಸುಳ್ಯ ಯಾವತ್ತೂ ಕೂಡ ನೀವು ಹೇಳ್ತಾ ಇದ್ದೀರಿ, ಅಂದರೆ ಪುತ್ತೂರು ದ್ವಿಸದಸ್ಯ ಕ್ಷೇತ್ರವಾಗಿತ್ತು. ಅದರ ಬಳಿಕ 2 ಚುನಾವಣೆಯ ಬಳಿಕ ಅದು ಸುಳ್ಯ ಪ್ರತ್ಯೇಕವಾಯಿತು. ಸೊ ಪ್ರತ್ಯೇಕವಾದ ಅಲ್ಲಿ ಮೀಸಲು ಕ್ಷೇತ್ರವಾಗಿದೆ. ಇದು ಖಾಯಂ ಮೀಸಲು ಕ್ಷೇತ್ರವಾಗಿ ಉಳಿದಿರೋದು ಯಾಕೆ ಅನ್ನೋಂಥ ಪ್ರಶ್ನೆ ಬರ್ತದೆ. ಯಾಕೆ ಇಲ್ಲ, ಅದು ಮೀಸಲು ಕ್ಷೇತ್ರವನ್ನು ನೀವು ಆ ಸುಳ್ಯದ ಮೀಸಲು ಕ್ಷೇತ್ರವನ್ನು ತೆಗಿಬೇಕಿದ್ರೆ ಬೇರೆ ಯಾವುದಾದ್ರೂ ಒಂದು ಮೀಸಲು ಕ್ಷೇತ್ರವನ್ನು ಕೊಡಲೇಬೇಕು. ಮೀಸಲು ಕ್ಷೇತ್ರ ನಿಮಗೆ ಈಗ ಒಂದು ರಾಜ್ಯಕ್ಕೆ ಎಷ್ಟು ಮೀಸಲು ಕ್ಷೇತ್ರ ಇದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಮೀಸಲು ಕ್ಷೇತ್ರ ಇನ್ನೊಂದು ಕ್ಷೇತ್ರ ಕೊಡ್ಲಿಕ್ಕೆ ಯಾರು ಒಪ್ತಾ ಇಲ್ಲ. ಎಲ್ಲರ ಕಡೆ ಪ್ರಬಲ ಸಮುದಾಯದವರಿದ್ದಾರೆ, ಅಲ್ಲಿಗೆ ಮೀಸಲು ಕ್ಷೇತ್ರ ಬರ್ಲಿಕ್ಕೆ ಯಾರು ಅಲ್ಲ. ಚುನಾವಣಾ ಆಯೋಗದವರು ಈ ವಿಷಯದಲ್ಲಿ ಇಲ್ಲ. ಅದು ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ 2026ನೇ ಇಸವಿವರೆಗೆ ಅದು ಸುಳ್ಯ ಮೀಸಲು ಕ್ಷೇತ್ರವಾಗಿ ಉಳಿಯುತ್ತದೆ. ಅದು ಆ ಹಿಂದಿನ ಅದರ ನಿಯಮಗಳ ಪ್ರಕಾರ, ನನ್ನದು ಸ್ಪಷ್ಟ ಮಾಹಿತಿ ಅಂತಲ್ಲ, ಬಟ್ ಇದಂತೂ ಸತ್ಯ. ಯಾವುದು ನಿಮಗೆ ಮೀಸಲು ಕ್ಷೇತ್ರ ಯಾವುದಾದ್ರೂ ಒಂದನ್ನ ಮಾಡಲೇಬೇಕು. ಇನ್ನೊಂದು ಕ್ಷೇತ್ರ ಕೊಡಬೇಕು. ಈಗ ಸುಳ್ಯದಿಂದ ಕೊಟ್ಟರೆ ಅದನ್ನ ಬೆಳ್ತಂಗಡಿಗೋ ಅಥವಾ ಮೂಡುಬಿದ್ರೆಗೋ ಅಥವಾ ಯಾವುದೋ ಒಂದು ಕ್ಷೇತ್ರಕ್ಕೆ ಕೊಡಬೇಕು. ಆಗ ಕೊಡುವಾಗ ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅವರ ಜನಸಂಖ್ಯೆ ಕೂಡ ಅದರ ಮೇಲೆ ಅವಗಣನೆ. ಹೌದು. ಓಕೆ, ಇನ್ನು ಸುಳ್ಯದಲ್ಲಿ ಗೆದ್ದವರ ಬಗ್ಗೆ ನಿಮ್ಮ ಮಾಹಿತಿ ಅಂದ್ರೆ? ಸುಳ್ಯ ಕ್ಷೇತ್ರ, ನಾನು ಒಂದು ಇಲ್ಲಿಯ ವಿಶೇಷತೆ ನಮಗೆ ಗೊತ್ತೇ ಇದೆ. ಕಳೆದ ಚುನಾವಣೆಯಲ್ಲಿ 8 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಾಗ ಕೂಡ
ಸುಳ್ಯ ಕ್ಷೇತ್ರವನ್ನು ಅವರು ಬಿಜೆಪಿ ಉಳಿಸ್ಕೊಂಡ್ರು ಅಂತ ಯಾವ್ದು ಇದರಲ್ಲಿ ಎರಡೂ ಇದೆ ಖಂಡಿತ ಎರಡೂ ಇದೆ. ವಿಶೇಷವಾಗಿ ನಾನು ಕೂಡ ಆ ಕ್ಷೇತ್ರದವನೇ ಆದ ಕಾರಣ, ನಾನು ಆ ಕ್ಷೇತ್ರದ ಮತದಾರ ಆಗಿರೋ ಕಾರಣ ನನಗೆ ಗೊತ್ತಿದೆ. ಒಂದು ಇನ್ನು ಅಂಗಾರರ ಬಗ್ಗೆ ಕೂಡ ಇದೊಂದು ದಾಖಲೆ. ಯಾಕೆ ನಾನು ಆಗ ಹೇಳಿದೆ ನಿಮಗೆ, ರಮನಾಥ್ ರೈ ಅವರು 6 ಬಾರಿ ಶಾಸಕರಾದವರು ಆದರೆ ಅವರು ಸತತ 4 ಬಾರಿ ಗೆದ್ದವರು. ಅಂಗಾರ ಸತತ 5 ಬಾರಿ ಗೆದ್ದಿದ್ದಾರೆ. ಮತ್ತೆ ವಸಂತ್ ಸಾಲಿಯನ್ ಇದ್ದಾರೆ, ಕಾಪುವಿನಲ್ಲಿ ವಸಂತ್ ಸಾಲಿಯನ್ ಮತ್ತು ಅಂಗಾರ ಅವರು, ನಾನು ಅದನ್ನೆಲ್ಲ ಇದರಲ್ಲಿ ದಾಖಲೆ ಮಾಡಿದ್ದಾರೆ. ಇವರು ಸತತ 5 ಬಾರಿ ಗೆದ್ದಿದ್ದಾರೆ. ಒಂದು ಮೀಸಲು ಕ್ಷೇತ್ರದ ಅಭ್ಯರ್ಥಿ ಅವರು, ಒಂದು ಮೀಸಲು ಕ್ಷೇತ್ರ ಶಾಸಕ. ಸಾಮಾನ್ಯವಾಗಿ ಅವರು ಪ್ರಭಾವಿ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತೆ ಹಣಕಾಸಿನ ಪ್ರಭಾವ ಬೀರ್ಲಿಕ್ಕೂ ಸಾಧ್ಯ ಇಲ್ಲ. ಕೆಲವು ಕಡೆ ಶ್ರೀಮಂತಿಕೆಯಲ್ಲಿ ಅದು ಯಾವುದನ್ನು ಆ ಕ್ಷೇತ್ರದಲ್ಲಿ ಮಾಡೋದು. ಸೊ ಪಕ್ಷ ಅಲ್ಲಿ ಬಲಿಷ್ಠ ಇರ್ಬೋದು, ಬಿಜೆಪಿಯ ಒಂದು ಶಕ್ತಿ ಜಾಸ್ತಿ ಇರ್ಬೋದು. ಅದ್ರ ಜೊತೆಗೆ ಶಾಸಕ ಹೇಗಿದ್ದಾನೆ ಅಂತ ಹೇಳುವಂಥ ಅಂಶ ಕೂಡ ಅಲ್ಲಿ ಮುಖ್ಯ. ಅವರ ನಡವಳಿಕೆ, ಅವರ ಸಜ್ಜನಿಕೆ ಕೂಡ ಸ್ವಲ್ಪ ಪಕ್ಷಕ್ಕೆ ಅದು ಪ್ಲಸ್ ಆಗಿರ್ಬೋದು ಅಂತ ಅನಿಸಿಕೆ. ಇಲ್ಲಿ ಡಾಕ್ಟರ್ ರಘು ಅವರು 3ನೇ ಬಾರಿ ಸ್ಪರ್ಧಿಸ್ತಾ ಇದ್ದಾರೆ. ಡಾಕ್ಟರ್ ರಘು ಅವರು 4ನೇ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೌದು, 2004ರಿಂದ ನೋಡಿ, ಈ ಎಲ್ಲ ಕನ್ಫ್ಯೂಷನ್ ಇರಬಾರ್ದು ಅಂತ ಹೇಳಿ ಪುಸ್ತಕ ಮಾಡಿದ್ದೇನೆ. 2004, 2008, 2013ರಲ್ಲಿ ರಘು ಅವರೇ ಕಂಟೆಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನ ನಿಯಮದ ಪ್ರಕಾರ 2 ಬಾರಿ ಸೋತ್ರೆ ಅವರಿಗೆ ಮತ್ತೆ ಇಲ್ಲ ಅಂತ. ಆದರೆ ಇಲ್ಲಿಯ ಕಾಂಗ್ರೆಸ್ ನಾಯಕರುಗಳು ತುಂಬ KPCCಗೆ, ACCಗೆ ಒತ್ತಾಯ ಮನವಿಯನ್ನು ಮಾಡಿಕೊಂಡು ರಘು ಅವರು ಅಲ್ಲಿ ಕಳೆದ ಬಾರಿ ಸಣ್ಣ ಅಂತರದಿಂದ ಅವರಿಗೆ ಸೋತಿದ್ದಾರೆ. ಮತ್ತು ಈ ಹಿಂದೆ ಕೂಡ ಅವರು ಒಳ್ಳೆಯ ಸ್ಪರ್ಧೆ ನೀಡಿದ್ದಾರೆ. ಮತ್ತು ಅವರು ವೈದ್ಯರಾಗಿದ್ದವರು, ಮತ್ತು ಅವರು ಕೂಡ ಬಹಳ ಸಜ್ಜನ ವ್ಯಕ್ತಿತ್ವದವರು. ಸೊ 2-3 ಬಾರಿ ಸೋತಿದ್ದಾರೆ. ಅದು ಅನುಕಂಪವಾಗಿ ಒಂದು ಪರಿವರ್ತನೆ ಆದರೆ ಅವರಿಗೆ ಗೆಲುವು ಸಾಧ್ಯತೆ. ಅದರ ಜೊತೆಗೆ ನಾನು ಆಗ ರಾಜೇಶ್ ನಾಯ್ಕರ ಬಗ್ಗೆ ಹೇಳಿದೆ, ರಘು ಅವರು 3 ಬಾರಿ ಪರಾಭವಗೊಂಡರೂ ಕೂಡ ಅವರು ಪಕ್ಷದಿಂದ ಹೊರಗೊಳ್ಳಿಲ್ಲ, ಪಕ್ಷದ ಸಂಘಟನೆಯಿಂದ ಹೊರಗೊಳ್ಳಿಲ್ಲ. ಸುಳ್ಯದಲ್ಲಿ ಪಕ್ಷದ ಯಾವುದೇ ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮಗಳಾದರೆ, ಯಾವುದೇ ಹೋರಾಟಗಳಾದರೆ ಅವರು ಅದರಲ್ಲಿ ಭಾಗವಹಿಸ ಬಂದರು. ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಕಾಂಗ್ರೆಸ್ನ ಕಾರ್ಯಕ್ರಮಗಳಾದರೂ ಕೂಡ ಅವರು ಪಕ್ಷದ ಮತ್ತು ಕಾರ್ಯಕರ್ತರ ಸಂಪರ್ಕವನ್ನು ಬಿಡಲಿಲ್ಲ. ಆ ಕಾರಣಕ್ಕೋಸ್ಕರ ನೋಡಿ, ಪಕ್ಷ ಕಾರ್ಯಕರ್ತರು ಒತ್ತಾಯ ಮಾಡಿ ಅವರನ್ನೇ ಸ್ಪರ್ಧೆ ಮಾಡ್ತಾರೆ. ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ, ಆದರೆ ಅವನು ಪಕ್ಷಕ್ಕೆ ಎಷ್ಟು ನಿಷ್ಠನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳುವಂಥದ್ದು ಕೂಡ ಅಲ್ಲಿ ಆಗುತ್ತೆ. ಸೊ ಅಲ್ಲಿ ಆ ನಂತರ ಚುನಾವಣೆಗಳಲ್ಲಿ ಬಿಜೆಪಿಯಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ, ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಪಕ್ಷ ಬೆಳೆದಿರಬಹುದು. ಆದರೆ ಆ ಪಕ್ಷದ ಫಲಿತಾಂಶಗಳನ್ನು ನೀವು ಇದಕ್ಕೆ ತುಲನೆ ಮಾಡಲಿಕ್ಕೆ ಆಗುದಿಲ್ಲ. ನಾವು ಆ ಎಲ್ಲ ಪಂಚಾಯತ್ಗಳಲ್ಲಿ ಗೆದ್ದಿದ್ದೇವೆ ಅಥವಾ ಸೊಸೈಟಿಗಳಿಗೆ ನಾವು ವಿಧಾನಸಭೆ ಗೆಲ್ತೇವೆ ಅಂತ ಹೇಳುವ ಇಲ್ಲ, ಆ ರೀತಿಯ ಲೆಕ್ಕಾಚಾರಗಳಿಲ್ಲ. ಸೊ ಕಳೆದ ಬಾರಿಗಿಂತಲೂ ಕೂಡ ದೊಡ್ಡ ಸ್ಪರ್ಧೆಯಲ್ಲಿ ಈ ಬಾರಿ ಖಂಡಿತ ಅಲ್ಲಿ ಮತ್ತೊಂದು ಇದು ಅಂದರೆ ಸುಳ್ಯ ಕ್ಷೇತ್ರ ಅಂತದ್ದು ಅಂದ್ರೆ ಉಳಿದ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದರೆ ಒಂದು ಭಿನ್ನ ಕ್ಷೇತ್ರ ಅನ್ನುವಂಥದ್ದು. ಹೌದು, ಅಂದರೆ ಇದರ ವ್ಯಾಪ್ತಿ ಬಹಳ ದೊಡ್ಡದಿದೆ. ನಿಮಗೆ ನಾನು ಹೇಳಿದೆ, ಕಡಬ ತಾಲೂಕು ಈಗ ಹೊಸ ತಾಲೂಕಾದರೆ 2 ತಾಲೂಕು, ನಿಮ್ಮ ಪೂರ್ತಿ ಕಡಬ ತಾಲೂಕು ಮತ್ತು ಪೂರ್ತಿ ಸುಳ್ಯ ತಾಲೂಕು. ಈಗ ಕಡಬ ತಾಲೂಕು ಪುತ್ತೂರು ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥದ್ದು. ಈ 2 ತಾಲೂಕುಗಳು ಸೇರಿ ಒಂದು ಕ್ಷೇತ್ರ. ನೀವು ಯೋಚನೆ ಮಾಡಿ, ಮಂಗಳೂರು ತಾಲೂಕಿನಲ್ಲಿ 4 ಕ್ಷೇತ್ರ ಇದೆ. ಮೂಡಬಿದ್ರೆ, ಉಳ್ಳಾಲ, 15 ಕಿಲೋಮೀಟರ್ ಅಂತರದಲ್ಲಿ 4 ಕ್ಷೇತ್ರ. ನಿಮಗೆ 2 ಗ್ರಾಮ ಸೇರಿ ಒಂದು ಕ್ಷೇತ್ರ. ಸೊ ಶಾಸಕನ ವ್ಯಾಪ್ತಿ ಬಹಳ ದೊಡ್ಡದು. ಜನಸಂಖ್ಯೆಗೆ ಹೋಲಿಸಿದ್ರೆ ಅದು ಕಡಿಮೆ ಇರಬಹುದು. ಆ ಕಾರಣಕ್ಕೋಸ್ಕರ ಅಲ್ಲಿ ಪಕ್ಷವೇ ತುಂಬಾ ಕೆಲಸ ಮಾಡಬೇಕಾಗ್ತದೆ. ನಾನು ಹೇಳಿದೆ ನಿಮಗೆ, ಈ ಕಡೆ ಸವಣೂರು, ಈ ಕಡೆ ಗೋಳಿತೊಟ್ಟು, ಆಲಂಗಾರು, ಈ ಕಡೆ ಸಂಪಾಜೆ, ಇಷ್ಟೆಲ್ಲ ವ್ಯಾಪ್ತಿಯ ಒಳಗೆ ಈ ಕ್ಷೇತ್ರ ಬರ್ತದೆ. ಓಕೆ ಸರ್, ನೀವು ಸಾಕಷ್ಟು ಮಾಹಿತಿಯನ್ನು ನೋಡಿದ್ರೆ, ಇನ್ನು ಸ್ವಲ್ಪ ಉಡುಪಿ ಹತ್ರ ಹೋಗೋದಾದರೆ ಉಡುಪಿಯನ್ನು ಯಾವ ರೀತಿ ನೀವು ಇದು ಮಾಡ್ತೀವಿ, ವಿಶ್ಲೇಷಣೆ ಮಾಡ್ತೀರಿ ಅಂದರೆ, ನಾವು ಉಡುಪಿಯಲ್ಲಿ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹತ್ತಿರದಲ್ಲಿರುವ ಒಂದು ಕಾರ್ಕಳದಿಂದ ನಮ್ಮ ಯಾತ್ರೆಯನ್ನು ಆರಂಭಿಸಬೇಕು ಅಂತ ಅನಿಸ್ತದೆ. ನಾನು ಕಾರ್ಕಳದಲ್ಲಿ ನೀವೇ ಹೇಳಿದಾಗೆ ಆಗಲೇ ದಾಖಲೆಯ ಕ್ಷೇತ್ರವಾಗಿದ್ದರೆ ಅದು ವೀರಪ್ಪ ಮೊಯ್ಲಿಯವರಿಂದಾಗಿ, ಅಂದರೆ ವೀರಪ್ಪ ಮೊಯ್ಲಿಯವರು 6 ಬಾರಿ ಸತತ ಗೆಲುವನ್ನು ದಾಖಲಿಸಿದ್ರು ಅಂತ. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಮನಾಥ್ ರೈ ಹೇಗೆ 6 ಬಾರಿ ಅವರು ಸತತವಾಗಿ ಗೆದ್ದದ ಅಥವಾ ಮಧ್ಯದಲ್ಲಿ ಅಂತರ ಏನಾದರೂ ಇತ್ತ? ಹೇಗೆ? ಇಲ್ಲ, ವೀರಪ್ಪ ಮೊಯ್ಲಿಯವರು ಸತತ 6 ಬಾರಿ ಗೆದ್ದಿದ್ದಾರೆ. ನಿಮಗೆ ಕಾರ್ಕಳ ಕ್ಷೇತ್ರ, ನಾನು ನನ್ನ ರಾಜ್ಯದ ನೋಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಾತ್ರ ಸೀಮಿತಗೊಳಿಸಿದ್ದಾರೆ. ನಾನು ಅದನ್ನು ಯಾಕೆ ಮಾಡಲಿಲ್ಲ ಹೇಳಿದರೆ, ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತು, ಮತ್ತು ಆಗ ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸುರತ್ಕಲ್, ಬಂಟ್ವಾಳ ಇದೆಲ್ಲ ಉಡುಪಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿತ್ತು. ಬೆಳ್ತಂಗಡಿ, ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿತ್ತು. ಸೊ ಈ ಅಂಶವನ್ನು ಪರಿಗಣಿಸಿ ನಾನು 2 ಜಿಲ್ಲೆಗಳೇ ಒಳಪಟ್ಟ ಈ ಪುಸ್ತಕವನ್ನು ಮಾಡಿದ್ದೇನೆ. ನಿಮಗೆ ಬಹಳ ಆಶ್ಚರ್ಯ ಇನ್ನೊಂದು ಏನು ಅಂತ ಹೇಳಿದರೆ, ಜನಸಂಘ ಇತ್ತು. ಭಾರತೀಯ ಜನತಾ ಬಿಜೆಪಿಯ ಮೊದಲು ಜನಸಂಘ ಅಂತ ಇತ್ತು. ಇಡೀ ದಕ್ಷಿಣ ಭಾರತದಲ್ಲಿ ಜನಸಂಘ ಪ್ರಥಮ ಬಾರಿಗೆ ಗೆದ್ದದ್ದು ಕಾರ್ಕಳದಲ್ಲಿ. 4 ರಾಜ್ಯಗಳಲ್ಲಿ ಜನಸಂಘ ಖಾತೆ ತೆರೆದದ್ದೇ ಕಾರ್ಕಳದಲ್ಲಿ. ಅದಕ್ಕಿಂತಲೂ ನಿಮಗೆ ಸ್ವಾರಸ್ಯ ಏನು ಅಂತ ಹೇಳಿದರೆ, ಒಮ್ಮೆ ಅಲ್ಲಿ 67ನೇ ಇಸವಿಯಲ್ಲಿ ಜನಸಂಘ ಗೆಲ್ತದೆ. 72ನೇ ಇಸವಿಯಲ್ಲಿ 5 ವರ್ಷ ಕಳೆದು ಚುನಾವಣೆ ನಡೆದಾಗ
ಅಲ್ಲಿ ಜನಸಂಘ 3ನೇ ಸ್ಥಾನಕ್ಕೆ ಬರ್ತದೆ ಒಮ್ಮೆಗೆ. ಅಲ್ಲಿ 20,000 ಮತ ಪಡೆದವರು 72 ಸಲ ಕೇವಲ 4,000 ಮತ ಪಡಿತಾರೆ. ಅಲ್ಲಿ ವೀರಪ್ಪ ಮೊಯ್ಲಿ ಅವರ ಪ್ರವೇಶ ಆಗ್ತದೆ. ಆಮೇಲೆ ಸತತ 6 ಬಾರಿ ವೀರಪ್ಪ ಮೊಯ್ಲಿ ಅವರಲ್ಲಿ ಜಯ ಸಾಧಿಸ್ತಾರೆ ಮತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂತ ಒಂದು ಅವಕಾಶ. ಕಾರ್ಕಳ ಬಹಳ ಕಾಂಗ್ರೆಸ್ನ ಭದ್ರಕೋಟೆ. ಅಂದ್ರೆ ಒಮ್ಮೆ ಸುನಿಲ್ ಕುಮಾರ್ 2004ರಲ್ಲಿ ಅವರಿಗೆ ಪ್ರಥಮ ಬಾರಿಗೆ ಅಲ್ಲಿ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ಆಘಾತ ಕೊಟ್ಟರು. ಅವರು ಈಗಲೂ ಆ ಕ್ಷೇತ್ರದಲ್ಲಿ ತುಂಬಾ ಪ್ರಭಾವಿಯಾಗಿ ಅವರಿಗೆ ವಿಧಾನಸಭೆಯ ಸಚೇತಕರಾಗಿ ಕೆಲಸ ಮಾಡುವಂಥ ಅವಕಾಶ ಅವರ ಪಕ್ಷಕ್ಕೆ ಯುವಕರು. ಸೊ ಅಲ್ಲಿ ಸ್ವಲ್ಪ ಕಾಂಗ್ರೆಸ್ನ ಟಿಕೆಟ್ ಹಂಚಿಕೆಯಲ್ಲಿ ಕೂಡ ಗೊಂದಲ ಆಯಿತು. ಅಲ್ಲಿ ಮುನಿಯಾಲ್ರವರು ಕೊನೆಯ ಕ್ಷಣದವರೆಗೂ ಅವರೇ ಅಭ್ಯರ್ಥಿ ಅಂತಿತ್ತು. ಮತ್ತೆ ಮಾಜಿ ಶಾಸಕರಾದ ಗೋಪಾಲ್ ಭಂಡಾರಿ ಅವರಿಗೆ ಅವಕಾಶ ಆಯಿತು. ಸೊ ಕಾಂಗ್ರೆಸ್ ಸ್ವಲ್ಪ ಅಲ್ಲಿ ಹರ್ಷ ಮೊಯ್ಲಿ ಅವರಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ಗೊಂದಲ ಆ ಕ್ಷೇತ್ರದಲ್ಲಿ. ಯಾವ ಕ್ಷೇತ್ರದಲ್ಲಿ ನಿರಂತರ ಗೆಲುವನ್ನ ವೀರಪ್ಪ ಮೊಯ್ಲಿ ಅವರು ಸಾಧಿಸಿದ್ರು, ಇವತ್ತು ಆ ಕ್ಷೇತ್ರವನ್ನು ಕಳೆದುಕೊಳ್ಳುವ ದಿಸೆಯಲ್ಲೂ ಕೂಡ ವೀರಪ್ಪ ಮೊಯ್ಲಿ ಕೊಡುಗೆ ಇದೆ ಅಂತ ಅನಿಸ್ತಾ ಇದೆ ಅಂತ? ಇಲ್ಲ, ಸಾಮಾನ್ಯವಾಗಿ ವೀರಪ್ಪ ಮೊಯ್ಲಿ ಬಹಳ ಹಿರಿಯ ನಾಯಕರು. ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದವರು. ಇಂದಿರಾ ಗಾಂಧಿ ಅವರ ಕಾಲದಿಂದಲೂ ಕೂಡ ಬಹಳ ಆಪ್ತರಾಗಿದ್ದರು. ಅವರ ಪಕ್ಷ ಕಾರ್ಕಳದ ಬೇರೆ ಯಾವುದೇ ರಾಜ್ಯದ ಕ್ಷೇತ್ರದಲ್ಲಿ ಅದು ಇದ್ದರೂ ಅವರ ಕ್ಷೇತ್ರದಲ್ಲಿ ಅದು ಬೆಳಿಬೇಕು ಅಂತ ಹೇಳೋದು ಸಹಜವಾಗಿ ಅವರಿಗೆ ಆಸೆ ಇದ್ರು. ಆದರೆ ರಾಜಕೀಯದಲ್ಲಿ ಆ ರೀತಿಯ ವ್ಯತ್ಯಾಸಗಳು ಆಗೇ ಆಗ್ತದೆ. ಅದು ವೀರಪ್ಪ ಮೊಯ್ಲಿ ಅವರು 10 ಬಾರಿ ಗೆದ್ದರು ಅಥವಾ ಇನ್ನೊಬ್ಬರಿಗೆ ಗೆದ್ದರು ಅಂತ ಹೇಳುವ ಕಾರಣಕ್ಕೋಸ್ಕರ ಪಕ್ಷ ಬೇರೆ ಬೇರೆ ಕಾರಣಕ್ಕೋಸ್ಕರ ಅಲ್ಲಿ ಸಂಘಟನೆ ಶಕ್ತಿಗಳು ಕಡಿಮೆ ಆಗೋದು, ಬೇರೆ ಬೇರೆ ಕಾರಣಕ್ಕೋಸ್ಕರ ಇನ್ನೊಂದು ಪಕ್ಷವನ್ನು ಜನರು ಆಶ್ರಯ ಪಡುವಂಥದ್ದು ಸಹಜ. ಅದೆಲ್ಲ ಈಗ ನಮ್ಮ ಕಣ್ಣ ಮುಂದಿರುವ ಕ್ಷೇತ್ರಗಳಲ್ಲಿ ಆದ ಕಾರಣ ಕಾರ್ಕಳ ಗೊತ್ತಾಗ್ತದೆ. ಬೇರೆ ಕ್ಷೇತ್ರಗಳು ಈ ರೀತಿಯ ದೊಡ್ಡ ವ್ಯತ್ಯಾಸಗಳಾಗಿವೆ. ಕಾರ್ಕಳದಿಂದ ಮುಂದೆ ಹೋಗೋದಾದ್ರೆ ನಮಗೆ ಸಿಗೋದು ಕಾಪು ಕ್ಷೇತ್ರ. ಕಾಪು ಕ್ಷೇತ್ರದಲ್ಲಿ ಈಗಾಗಲೇ ಅಂದರೆ ನಾವು ಈಗ ವಿಶ್ಲೇಷಣೆ ಮಾಡುವಾಗ ಒಂದು ಅಭಿಪ್ರಾಯ ಬಂದಿತ್ತು, ಅದು ಕ್ರೈಸ್ತ ಬಾಹುಳ್ಯ ಇರುವಂಥ ಕ್ಷೇತ್ರವೇನಾದರೂ ಆಗಿದೆಯಾ ಅಂತ. ಯಾಕಂದರೆ ಒಂದು ಸಮಯದಲ್ಲಿ ಅಲ್ಲಿ ನಮ್ಮ ಐವನ್ ಡಿಸೋಜ ಅವರು ಸ್ಪರ್ಧಿಸಿದ್ರು. ಜೆಡಿಎಸ್ ಇಂದ ಸ್ಪರ್ಧಿಸಿದ್ರು. ಯುವಕ ಅವರು ಆ ಸಮಯದಲ್ಲಿ ಇನ್ನೂ ಕೂಡ ಅವರು 2,000 ಮತಗಳ ಅಂತರದಲ್ಲಿ ಮಾತ್ರ ಸೋತಿದ್ರು ಅಂತ ಆ ಸಮಯದಲ್ಲಿ. ಇಲ್ಲ, ಐವನ್ ಡಿಸೋಜರ್ ಅವರು ಅವರು 2 ಬಾರಿ ಸ್ಪರ್ಧೆ ಮಾಡಿದ್ದಾರೆ ಜನತಾದಳದಿಂದ. ಒಮ್ಮೆ JDS ಇಂದ ಸ್ಪರ್ಧೆ ಮಾಡಿದ್ದಾರೆ. 94ರಲ್ಲಿ ಅವರು ಜನತಾದಳದಿಂದ ಸ್ಪರ್ಧೆ ಮಾಡಿದ್ರು. ಅವರು 12,000 ಮತ ಪಡೆದಿದ್ರು. ಆಗ ಕಾಂಗ್ರೆಸ್ 17,000 ಮತ ಪಡೆದಿತ್ತು. ಬಿಜೆಪಿ ಹೌದು ಸರಿ ಅಲ್ಲ 5,000 ಮತಗಳ ಅಂತರ ಇದೆ. ಬಿಜೆಪಿ 15,000 ಮತ ಪಡೆದಿತ್ತು. ಆಮೇಲೆ ಇಲ್ಲ, ಅದು ಒಳ್ಳೆಯ ಸ್ಪರ್ಧೆ. ಐವನ್ ಡಿಸೋಜರು 94ರಲ್ಲಿ ಜನತಾದಳ ಸ್ಪರ್ಧೆ ಮಾಡಿ ಅಷ್ಟು ಮತ ಪಡ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು 5,000 ಮತ ಏನು ಅವರು 99ನೇ ಇಸವಿಯಲ್ಲಿ ಮತ್ತೆ ಅವರು ಸ್ಪರ್ಧೆ ಮಾಡಿ 6,000 ಮತ ಪಡ್ಕೊಂಡಿದ್ದಾರೆ. JDS ಇಂದ ಸ್ಪರ್ಧೆ ಮಾಡಿದ್ದಾರೆ. ವಸಂತ್ ಸಾಲಿಯಾನ್ ಅವರು ನಿಮಗೆ 83ನೇ ಇಸವಿಯಿಂದ 99ರವರೆಗೆ ಸತತವಾಗಿ 5,000 ಮತಗಳ ಅಂತರದ ಗೆದ್ದು. ಹೌದು, ಅದರ ಮೊದಲು ಭಾಸ್ಕರ್ ಶೆಟ್ಟಿ ಅವರೊಂದಿದ್ರು. ನಮಗೆ ಆಶ್ಚರ್ಯ ಆಗಬಹುದು. ಧರ್ಮಸ್ಥಳದ ಧರ್ಮಾಧಿಕಾರಿ ರತ್ನವರ್ಮ ಹೆಗಡೆ ಅವರು ಶಾಸಕರಾಗಿದ್ದರು ಬೆಳ್ತಂಗಡಿಯಲ್ಲಿ. ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದರು ಅವರು 62ನೇ ಇಸವಿಯಲ್ಲಿ. ಅವರು 67ನೇ ಇಸವಿಯಲ್ಲಿ ಅವರು ಕಾಪು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ. ಯಾಕೆ ಸ್ಪರ್ಧೆ ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಇದು. ಆದರೆ ಅವರ ವಿರುದ್ಧ ಭಾಸ್ಕರ್ ಶೆಟ್ಟಿ ಅವರು ಗೆದ್ದಿದ್ದಾರೆ. ಭಾಸ್ಕರ್ ಶೆಟ್ಟಿ ಅವರಾಗ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಂತ ಇತ್ತು, PSP ಅಂತ ಕರೀತಿದ್ರು. ಗೂಡಿಸಲು ಆ ಪಕ್ಷದ ಚಿಹ್ನೆ ಅಲ್ಲ. ದಿನಕರ ದೇಸಾಯಿ ಅವರ ನೇತೃತ್ವದಲ್ಲಿ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಬಂದಿತ್ತು ಅಂತ ದಿನಕರ ದೇಸಾಯಿ ಇದಿರ್ಬೋದು. ಆದ್ರೆ ಭಾಸ್ಕರ್ ಶೆಟ್ಟಿ ಅವರು ಅಲ್ಲಿ ಸತತ 4 ಬಾರಿ ಶಾಸಕರಾಗಿದ್ದಾರೆ. ಅವರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಆಮೇಲೆ ಅವರು ಪಕ್ಷದ ವಿರುದ್ಧ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ ಒಂದು ದಾಖಲೆ ಇದೆ. ಆಮೇಲೆ ವಸಂತ್ ಸಾಲಿ ಅವರು ನೋಡಿ 5 ಬಾರಿ ಕಾಂಗ್ರೆಸ್ನ ಶಾಸಕರಾದರು. ಅವರು ಕೊನೆಯ ರಾಜಕೀಯ ಅವಧಿಯಲ್ಲಿ ಅವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ರು. ಒಂದು ಇನ್ನೊಂದು ವಿನಯ್ ಕುಮಾರ್ ಸೊರಕೆ ಪುತ್ತೂರಿನಲ್ಲಿ ಶಾಸಕರಾಗಿದ್ದವರು, ಅವರು ಉಡುಪಿಯಲ್ಲಿ ಸಂಸದರಾಗಿದ್ದವರು. ಆದರೆ ಅವರಿಗೆ ರಾಜಕೀಯ ಮರುಜನ್ಮ ಕಾಪು ಕ್ಷೇತ್ರದಿಂದ ಬಂದು ಪ್ರಭಾವಿತರಾಗಿದ್ದಾರೆ. ಅಂದ್ರೆ ಅವರು ವಿನಯ್ ಕುಮಾರ್ ಸೊರಕೆ ಅವರು ಉಡುಪಿಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಗಲಿಲ್ಲ, ಅಂದ್ರೆ ಅವ್ರು ಸ್ಪರ್ಧಿಸಲಿಲ್ಲ ಅಂತ ಹೇಳುವಾಗ ಆ ಕ್ಷಣದಿಂದ ಅವರದ್ದು ರಾಜಕೀಯ ಭವಿಷ್ಯ ಮುಗಿದೇ ಹೋಯ್ತು. ಅವರಿಗೆ ರಾಜಕೀಯ ಒಂದು ಮರು ಈ ಬಾರಿ ಪುನಃ ಲಾಲಾಜಿ ಮೆಂಡನ್ ಮತ್ತು ವಿನಯ್ ಕುಮಾರ್ ಸೊರಕೆ ಮಧ್ಯೆ ಅಲ್ಲಿ ನೇರ ಒಂದು ಸ್ವಲ್ಪ ಬಿಜೆಪಿಯಲ್ಲಿ ಒಂದಿಷ್ಟು ಅಲ್ಲಿ ಗುರುಮೆ ಸುರೇಶ್ ಶೆಟ್ಟಿ ಅವರು ಶಾಸಕರ ಇದು ತುಂಬಾ ಆಕಾಂಕ್ಷಿ ಆಗಿದ್ರು. ಆದ್ರೆ ಬಿಜೆಪಿ ಕೂಡ ಅಲ್ಲಿ ಜಾತಿ ಸಮೀಕರಣ ಮಾಡಬೇಕಾಯ್ತು. ಸೊ ಅಂದ್ರೆ ಇಲ್ಲಿ ಅಂದ್ರೆ ನಾವು ಇಲ್ಲಿ ಕ್ರೈಸ್ತ ಮೀಸಲು ಕ್ಷೇತ್ರವನ್ನು ಹಾಗೆ ಮೊಗವೀರ ಸಮುದಾಯಕ್ಕೆ ಅಲ್ಲಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಕಾಂಗ್ರೆಸ್ ಕೊಡುವಾಗ ಇಲ್ಲಿ ಇವರಿಗೆ ಕೊಡಲೇಬೇಕಾಗ್ತದೆ. ಬೇರೆ ಅವರೇ ಅಂದ್ರೆ ಬೇರೆ ಕ್ಷೇತ್ರಗಳ ಆಯ್ಕೆ ಕೂಡ ಇರುವುದಿಲ್ಲ. ಹೌದು ಹೌದು ಅಂತದ್ದು. ಓಕೆ, ಇನ್ನು ಸ್ವಲ್ಪ ನಾವು ಉಡುಪಿ ಅಥವಾ ಪ್ರಮೋದ್ ಮಧ್ವರಾಜ್
ಭಾಳ ದೊಡ್ಡದಾಗಿ ಬೆಳೆದಿದ್ದಾರೆ ಅಂದರೆ ಇಡೀ ರಾಜ್ಯದಲ್ಲಿ ನಂಬರ್ 1 ಶಾಸಕ ಅಂದರೆ ಕ್ಷೇತ್ರದ ಅಭಿವೃದ್ಧಿ ಕೆಲಸದಲ್ಲಿ ಅಂತ ಒಂದು ಹೆಸರನ್ನು ಕೂಡ ಪಡೆದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಇವತ್ತಿನ ಚುನಾವಣೆಯಲ್ಲಿ ಪರಿಣಾಮ ಬೀರ್ಬೋದು ಅಂತ ನೋಡಿ. ಒಂದು ಟಿ.ಎ. ಪೈ ಅವರು ಬಹಳ ಸಣ್ಣ ವಯಸ್ಸಿನಲ್ಲಿ ಶಾಸಕರಾಗಿದ್ದರು. ಅವರು ಆಮೇಲೆ ಸಂಸದರಾದವರು. 52ನೇ ಇಸವಿಯಲ್ಲಿ ಮೊದಲ ಚುನಾವಣೆಯಲ್ಲಿ ಟಿ.ಎ. ಪೈ ಅವರು ಉಡುಪಿಯ ಶಾಸಕರವರು. ಒಂದು ಆಮೇಲೆ ಮನೋರಮ ಮಧ್ವರಾಜರು 4 ಬಾರಿ ಅವರಿಗೆ ಅಲ್ಲಿ ಶಾಸಕಿಯಾಗಿ ಕೆಲಸ ಮಾಡುವ, ಸಚಿವೆಯಾಗಿ ಕೆಲಸ ಮಾಡುವಂಥ ಅವಕಾಶ ಆಗಿದೆ. ಮತ್ತು ಪ್ರಮೋದ್ ಮಧ್ವರಾಜರವರು. ಮತ್ತು ಇನ್ನು ಈ ಕ್ಷೇತ್ರದ ಒಂದು ವಿಶೇಷ ನಾನು ಇದರಲ್ಲಿ ನನ್ನ ರಾಜನೋಟದಲ್ಲಿ ದಾಖಲಿಸಿದ್ದೇನೆ. ತಂದೆ, ತಾಯಿ, ಮಗ ಇವರು 3 ಶಾಸಕರಾಗಿದ್ದಾರೆ. ಮಧ್ವರಾಜರವರು ಶಾಸಕರಾಗಿದ್ದರು. ಅವರ ಶ್ರೀಮತಿ ಮನೋರಮ ಮಧ್ವರಾಜರವರು ಶಾಸಕರಾದರು. ಆಮೇಲೆ ಈಗ ಅವರ ಪುತ್ರ ಪ್ರಮೋದ್ ಮಧ್ವರಾಜರು ಕೂಡ 3 ಕೂಡ ಕಾಂಗ್ರೆಸ್ನಿಂದನೇ ಆಗಿರೋದು. 3 ಕೂಡ ಕಾಂಗ್ರೆಸ್ನ ಶಾಸಕರು ಮತ್ತು ಒಂದೇ ಕ್ಷೇತ್ರದಿಂದ ಅವರು ಎಲ್ಲ ಆಯ್ಕೆಯಾಗಿದ್ದಾರೆ. ಓಕೆ ಸರ್, ಇನ್ನು ನಾವು ಕೊನೆಯದ ಕುಂದಾಪುರದತ್ತ ಹೋಗೋದಾದ್ರೆ, ಕುಂದಾಪುರ ಸ್ವಲ್ಪ ಗೊಂದಲ, ಒಂದು ಬ್ರಹ್ಮಾವರ ಇತ್ತು, ಅದು ಈಗ ಕುಂದಾಪುರ ಆಗಿದೆ. ಕುಂದಾಪುರದಲ್ಲಿ ಒಂದು ಮಾಡೋದಾದ್ರೆ, ಕುಂದಾಪುರದಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು ನಿರಂತರ ಗೆಲುವುದನ್ನು ಸಾಗಿಸಿಕೊಂಡು ಬಂದಿದ್ದಾರೆ. ಮತ್ತು ಅವರು ನೀವು ಹೇಳಿದ ಹಾಗೆ ಕೆಲವು ವ್ಯಕ್ತಿಗಳು ಪಕ್ಷಕ್ಕಿಂತ ಮೀರಿ ಬೆಳೆದಿರ್ತಾರೆ ಅಂತ, ಹಾಗೆ ಅವರ ತನ್ನದೇ ವರ್ಚಸ್ಸು ಪ್ರಭಾವದಿಂದ ಬೆಳೀತಾ ಇದ್ದಾರೆ ಅಂತ. ನಮ್ಮಲ್ಲಿ ಬಹಳ ನಿಮಗೆ ವಿಶೇಷ ಏನು ಹೇಳಿದರೆ, ಪಕ್ಷೇತರ ಅಭ್ಯರ್ಥಿಗಳು ಗೆಲ್ಲುವುದು ದಾಖಲೆ ಇಲ್ಲ ನಮ್ಮಲ್ಲಿ. ನಾನು ಇದನ್ನು ಅದರಲ್ಲಿ ನನ್ನ ಪುಸ್ತಕದಲ್ಲಿ ಒಂದು ಪ್ರತ್ಯೇಕ ಲೇಖನ ಬರೆದಿದ್ದಾರೆ. ನಮ್ಮಲ್ಲಿ 3 ಮಂದಿ ಮಾತ್ರ ಪಕ್ಷೇತರರಾಗಿ ಗೆದ್ದಿದ್ದಾರೆ. ಒಬ್ಬರು ಜಯಪ್ರಕಾಶ್ ಶೆಟ್ಟಿ ಅಂತೇಳಿ, ಅವರು ಬ್ರಹ್ಮಾವರ ಕ್ಷೇತ್ರದಲ್ಲಿ. ಅವರ ವಿಶೇಷತೆ ಏನಂದರೆ, ಅವರು ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದರು, ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರು, ಗೆದ್ದರು. ಆಮೇಲೆ ಅವರು ಮುಂದಿನ ಚುನಾವಣೆಗೆ ಅವರು ಸ್ಪರ್ಧೆ ಮಾಡಲಿಲ್ಲ. ಜಯಪ್ರಕಾಶ್ ಹೆಗಡೆ ಅವರು ಶಾಸಕರಾಗಿದ್ದವರು, ಸಚಿವರಾಗಿದ್ದವರು. ಜನತಾದಳ 2 ಹೋಳಾದಾಗ ಅವರು ಯಾವುದೇ ಬಣದಲ್ಲಿ ಗುರುತಿಸಿಕೊಳ್ಳದೆ ಅವರು 2 ಬಾರಿ ಪಕ್ಷೇತರಾಗಿ ಗೆಲ್ಲುವಂಥ ಅವಕಾಶ ಇತ್ತು. ಹಾಲಾಡಿ ಶ್ರೀನಿವಾಸ ಶೆಟ್ಟರು 2 ಬಾರಿ 3 ಬಾರಿ ಶಾಸಕರಾಗಿ ಆಯ್ಕೆಯಾದವರು. ಅವರ ಬಿಜೆಪಿಯಿಂದಲೇ ಅವರು 99ರ ಇಸವಿನಂದರೆ ಸತತವಾಗಿ ಗೆದ್ದುಕೊಂಡು ಬಂದವರು. ಹಾಲಾಡಿ ಶ್ರೀನಿವಾಸ ಶೆಟ್ಟರು ಒಂದು ಅವ್ರದ್ದೇ ಆದಂಥ ಒಂದು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದಾರೆ. ಅವರು ತಾವು ಹೇಳಿದಾಗೆ ಪಕ್ಷ, ಈ ಶಾಸಕ ಸ್ಥಾನ ಇದನ್ನೆಲ್ಲ ಮೀರಿ ಬೆಳೆದಂತ ಒಂದು. ಹೌದು, ಅವ್ರದ್ದೊಂದು ವಿಶೇಷ ನಾನು ಕೇಳಿದಾಗೆ, ಅದು ಅವ್ರು ಯಾವತ್ತು ಶಂಕುಸ್ಥಾಪನೆ ಅಂತ ಒಂದು ಕಾರ್ಯಕ್ರಮ ಪ್ರಚಾರ ಇಲ್ಲ, ಸರ್ಕಾರಿ ಅಂತದೊಂದಿಲ್ಲ. ಆದ್ರೂ ಜನ ಹಾಲಾಡಿ ಶ್ರೀನಿವಾಸ ನಾವು ಕೆಲವು ಸಲ ಒಂದೊಂದು ಕಾರ್ಯಕ್ರಮ 2 ಸಾರಿ ಶಂಕುಸ್ಥಾಪನೆ ಮಾಡೋದು, ಒಂದೊಂದು ಕಾರ್ಯಕ್ರಮ 2 ಬಾರಿ ಉದ್ಘಾಟನೆ ಮಾಡೋದು, ಇಂಥದ್ದೆಲ್ಲ ನಾವು ಕಾಣ್ತದೆ. ಹೊರತಾದ ಒಬ್ಬ ಇದಕ್ಕೆಲ್ಲ ಹೊರತಾದ ಅಂದ್ರೆ ಸಭೆಗಳು ಬೇಡ, ಪ್ರಚಾರ ಬೇಡ. ಕಳೆದ ಬಾರಿ ಅವರಿಗೆ ಏನು ಇದು ಮಾಡಿದೆ ಅಂದ್ರೆ ನೋಡಿ, ದಾಖಲೆ ನೋಡಿ, 2 ಜಿಲ್ಲೆಯಲ್ಲಿ ಅತ್ಯಧಿಕ ಮತದಿಂದ ಗೆದ್ದ ಒಂದು ದಾಖಲೆ ಅವರಿಗಿಂದ ನಿರ್ಮಾಣ ಆಗಿದೆ. ಅವರು 40,000 ಮತಗಳ ಅಂತರರಾಗಿ ಪಕ್ಷೇತರರಾಗಿ ಅವರು 47,000 ಮತಗಳ ಅಂತರದಿಂದ ಬಿಜೆಪಿಯಲ್ಲಿ 3ನೇ ಸ್ಥಾನಕ್ಕೆ ಬರುವಂತ ಒಂದು ಚುನಾವಣೆ ಇದಾಗಿದೆ. ಇದರಿಂದ ಹಾಲಾಡಿ ಶ್ರೀನಿವಾಸ ಶೆಟ್ಟರ ಜನಪ್ರಿಯತೆ ಏನು ಅಂತ ಹೇಳುವಂಥದ್ದು ಒಂದು. ಈಗ ಹಾಲಾಡಿ ಶ್ರೀನಿವಾಸರು ಬಿಜೆಪಿಗೆ ಬಂದಿದ್ದಾರೆ. ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನಗಳಿದೆ. ಹಾಲಾಡಿ ಶ್ರೀನಿವಾಸರ ಪಕ್ಷ ಬಿಟ್ಟು ಹೋದಾಗ ಪುನಃ ಬಂದು ಅವರಿಗೆ ಅವಕಾಶ ಕೊಡಬಾರ್ದಿತ್ತು ಅಂತ ಹೇಳುವಂತಿದೆ. ಕಾಂಗ್ರೆಸ್ನಲ್ಲಿ ಕೂಡ ಬಹಳ ಪ್ರಭಾವಿ ಇಂಟೆಕ್ನ ಅಧ್ಯಕ್ಷರವರು ಮತ್ತೆ ಬಹಳ ಯುವ ನಾಯಕರು ಒಂದು ರಾಕೇಶ್ ಮಲ್ಲಿ ಎಲ್ಲಾ ರೀತಿಯಿಂದ ಕೂಡ ಹಾಲಾಡಿ ಶ್ರೀನಿವಾಸ ಶೆಟ್ಟಿಗೆ ಒಂದು ಸ್ಪರ್ಧೆ ಕೊಡಬಹುದು ಅಂತ ಹೇಳುವಂತವರನ್ನೇ ಅಲ್ಲಿ ಮತ್ತೆ ಅಲ್ಲಿ ಅಂದ್ರೆ ಈಗಾಗಲೇ ಹಾಲಾಡಿಯವರಿಗೆ ಎದುರಾಗಿ ಯಾರು ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಅಲ್ಲಿ ಸಾಮಾನ್ಯವಾಗಿ ಅಲ್ಲಿ ಅವರು ಹಾಲಾಡಿಯನ್ನ ಎದುರು ನಾವು ಸ್ಪರ್ಧೆ ಮಾಡಿ ಗೆಲ್ಲೋದಿಲ್ಲ ಅಂತ ಹೇಳುವಂತ ಒಂದು ಇದಿರ್ತದೆ ಅವರಿಗೆ, ಎದುರು ಹಾಕೊಳ್ಳಿಕ್ಕೆ ತಯಾರಿರುವಂತಹ ಸ್ಥಿತಿ ಅಲ್ಲ. ಸೊ ಇಲ್ಲಿ ರಾಕೇಶ್ ಮಲ್ಲಿ ಅವರಿಗೆ ಒಂದು ಚುನಾವಣೆಗೆ ಪೂರ್ವ 4-6 ತಿಂಗಳ ಮೊದಲಿನಿಂದಾನೇ ಕೆಲಸವನ್ನು ಆರಂಭಿಸಿದ್ದಾರೆ. ಮತ್ತೆ ತನ್ನ ಹೆಸರು ಜನರಿಗೆ ನೆನಪಿರುವ ಹಾಗೆ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಬೈಂದೂರು ಕ್ಷೇತ್ರ ಇದೆ. ಬೈಂದೂರು ಕ್ಷೇತ್ರದಲ್ಲಿ ಅಂದ್ರೆ ಅದು ಆಕ್ಚುಲಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕೊನೆಯ ಗಡಿಯಲ್ಲಿರುವಂತಹ ಕ್ಷೇತ್ರ. ಅದನ್ನು ಹೆಚ್ಚು ನಾವು ನಿರ್ಲಕ್ಷ್ಯ ಮಾಡೋದೇ ಹೆಚ್ಚು ಅಂತ. ಹೌದು, ಅದು ಅಲ್ಲೇ ನಾನು ನಿಮಗೆ ಹೇಳಿದೆ ನೋಡಿ, 1957ನೇ ಇಸವಿಯಲ್ಲಿ ಎಡ್ತರೆ ಮಂಜೇಶ್ ಶೆಟ್ಟಿ ಅಲ್ಲಿ ಅವಿರೋಧವಾಗಿ ಆಯ್ಕೆಯಾದ್ರಂತೆ. ಈಗ ಗ್ರಾಮ ಪಂಚಾಯತ್ ಸದಸ್ಯ ಅವಿರೋಧವಾಗಿ ಆಯ್ಕೆ ಆಗುದಿಲ್ಲ. ಹೌದೌದು. ಆಗ ಶಾಸಕರು ಅವಿರೋಧ ಆಯ್ಕೆ ಅಂತ ಹೇಳಿದ್ರೆ ಅವರ ಪ್ರಭಾವ ಒಂದು ಅವರ ಮನೆತನದ ಪ್ರಭಾವ ಕೂಡ ಕಾರಣ ಆಗಿದ್ದಿರಬಹುದು ಅಂತ ನನ್ನ ಅನಿಸಿಕೆ. ಈಗ ಮಂಗಳೂರು ನಗರ ಉತ್ತರದ ಬಿಜೆಪಿ ಅಭ್ಯರ್ಥಿ ಅವರ ಮೊಮ್ಮಗ ಡಾಕ್ಟರ್ ವೈ ಭರತ್ ಶೆಟ್ಟಿ ಹೇಳ್ತಾರೆ, ಅವರ ಮೊಮ್ಮಗ. ಇದು ಕೂಡ ಮಹತ್ವದ ಒಂದು ಅಂಶ ಅಂತ. ಹೌದು. ಇಲ್ಲಿ ಎ.ಜಿ. ಕೊಡ್ಗಿ ಅವರು ಶಾಸಕರಾಗಿದ್ರು. ಅಪ್ಪಣ್ಣ ಹೆಗಡೆ ಅವರು ಇಲ್ಲಿ ನೋಡಿ 83ನೇ ಇಸವಿಯಲ್ಲಿ 40 ಮತಗಳ ಅಂತರದಿಂದ ಇವರು 24 ಮತಗಳ ಅಂತರ, ಬಹಳ ಇವರು 25,771 ಮತ ಪಡೆದರು ಅಪ್ಪಣ್ಣ ಹೆಗಡೆ ಅವರು. ಕಾಂಗ್ರೆಸ್ನ ಜಿ.ಎಸ್. ಆಚಾರ್ಯರು 25,747 ಮತ.
ಅಂದರೆ ಅಷ್ಟು ಸಣ್ಣ ಅಂತರದಲ್ಲಿ ಅದೊಂದು ದಾಖಲೆ ನೋಡಿ, 24 ಮತಗಳ ಅಂತರದಿಂದ ಅಲ್ಲಿ. ಸೊ ಇಂಥ ದಾಖಲೆಗಳು ನಿಮ್ಮ ಪುಸ್ತಕದಲ್ಲಿ ರಾಜ್ಯ ನೋಟದಲ್ಲಿ ಇದ್ದಾವೆ ಬಹಳಷ್ಟು. ಅಂದರೆ ಇದು ಅಂದರೆ ನಿಮ್ಮ ರಾಜ್ಯ ನೋಟ ಎನ್ನುವುದು ರಾಜಕೀಯ ನಾಯಕರಿಗೂ ಇವತ್ತಿನ ವಿಶ್ಲೇಷಣೆಗೆ ಅನುಕೂಲ ಮಾಡಿಕೊಡ್ತದೆ, ಹಾಗೆ ನಮ್ಮಂತ ಅಂದರೆ ರಾಜಕೀಯ ವಿದ್ಯಾರ್ಥಿಗಳಿಗೆ, ಅಂದರೆ ನಾವು ಯಾವತ್ತೂ ವಿದ್ಯಾರ್ಥಿಗಳೇ ಅಂದುಕೊಳ್ತೇವೆ, ಸೊ ಅದು ಕೂಡ ಅನುಕೂಲ ಮಾಡಿಕೊಡ್ತದೆ ಅಂತ. ಸೊ ಆ ರಾಜ್ಯ ನೋಟದ ಒಂದು ಪುಸ್ತಕದ ಬಗ್ಗೆ ನಾನು ಇದರ ಬೆಲೆ ಮತ್ತು ಎಲ್ಲಿ ಸಿಗ್ತದೆ ಅಂತ ಒಂದು ವೀಕ್ಷಕರಿಗೆ ಮಾಹಿತಿ ಕೊಟ್ಬಿಟ್ರೆ ಇದು ಹೆಚ್ಚು ಅನುಕೂಲ. ಇಲ್ಲ, ಇದು ಇನ್ನೊಂದೇ ಅಂಶವನ್ನು ಹೇಳಿಬಿಡ್ತೇನೆ. ಇದರಲ್ಲಿ ನಾನು ತುಂಬ ಸರಳವಾಗಿ ವಿಷಯವನ್ನು ಮುಂದಿಟ್ಟಿದ್ದೇನೆ. ತುಂಬ ಉದ್ದುದ್ದ ಲೇಖನಗಳನ್ನು ಬರೆಯದೆ ಏನು ಬೇಕು, ಒಂದು ನಿಮಗೆ ಕ್ರಿಕೆಟ್ನ ದಾಖಲೆಗಳೆಲ್ಲ ಹೇಗಿರ್ತದೆ ಆ ರೀತಿಯ ದಾಖಲೆಗಳನ್ನು ಕೊಟ್ಟಿದ್ದೇನೆ. ಅದರ ಜೊತೆಗೆ ಬರೇ ಅವರ ಫೋಟೋಗಳು ಮಾತ್ರ ತುಂಬ ಹಳೆಯ ಫೋಟೋಗಳು, ಇಂದಿರಾ ಗಾಂಧಿಯವರು, ವಾಜಪೇಯಿಯವರು, ಹಿರಿಯ ನಾಯಕರುಗಳೆಲ್ಲ ನಮ್ಮ ಜಿಲ್ಲೆಗೆ ಬಂದಾಗ ಮಹಾತ್ಮ ಗಾಂಧಿಯವರು ಬಂದದ್ದು, ನೆಹರೂರವರು ಬಂದದ್ದು, ಈ ರೀತಿ ಹಳೆಯ ಭಾವಚಿತ್ರಗಳು ಇಲ್ಲಿಗೆ ಬಂದಾಗ ನಮ್ಮ ಜಿಲ್ಲೆಗೆ ಬಂದಾಗ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಿನಲ್ಲಿ ಸ್ಪರ್ಧೆ ಮಾಡಿದಾಗ, ಯಾಕೆಂತ ಹೇಳಿದರೆ ಆಗ ಬೆಳ್ತಂಗಡಿ ಕ್ಷೇತ್ರದ ಮತ್ತು ಕಾರ್ಕಳ ಕ್ಷೇತ್ರದವರಿಗೆ ಇಂದಿರಾ ಗಾಂಧಿ ಅವರಿಗೆ ಮತ ನೀಡುವಂತ ಒಂದು ಅವಕಾಶ ಇತ್ತು. ದೊಡ್ಡ ವಿಷಯ, ದೇಶದ ಪ್ರಧಾನಿ ಇಂದಿರಾ ಗಾಂಧಿ ದೊಡ್ಡ ನಾಯಕಿ ನಮ್ಮ ಜಿಲ್ಲೆಯ ವ್ಯಾಪ್ತಿಯೊಳಗೆ ಚುನಾವಣೆಗೆ ನಿಂತಿದ್ರು ಅಂತ ಹೇಳುವಂತದ್ದು, ಇಲ್ಲಿಯ ಮತದಾರರು ಅವರಿಗೆ ಮತ ನೀಡುವಂತ ಒಂದು ಅವಕಾಶ ಇತ್ತು. ಸೊ ನಾನು ಆ ಚುನಾವಣೆಯ ಫಲಿತಾಂಶವನ್ನು ಕೂಡ ಇದರಲ್ಲಿ ದಾಖಲಿಸಿದ್ದೇನೆ, ಅದೊಂದು ದಾಖಲೆಯಾಗಿ ಉಳಿಲಿ ಅಂತೇಳಿ. ಮತ್ತೆ ಎಲ್ಲ ಸಂಸದರದು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಎಲ್ಲ ಸಂಸದರ ಒಂದು ಕಿರು ಪರಿಚಯ. ನಿಮಗೆ ಬೆನಗಲ್ ಶಿವರಾವ್ ಯಾರು, ಅಥವಾ ಜನಾರ್ದನ ಪೂಜಾರಿ ಅವರು ಯಾರು, KR ಆಚಾರ್ಯ ಅವರು ಯಾರು, ಇನ್ನೊಂದು 10-50 ವರ್ಷಗಳ ನಾವು ಮರಿತೇವೆ. ಪೂಜಾರಿ ಅವರನ್ನು ಮರಿಬಹುದು ಜನಗಳು, ಅಥವಾ ಶ್ರೀನಿವಾಸ ಮಾನವ ಸಹಜ ಗುಣ ಅಂತ. ಹೌದು, ನಾನು ಈ ಪುಸ್ತಕವನ್ನು ಮಾಡಬೇಕು ಅಂತ ಹೇಳುವಾಗ ಸನ್ಮಾನ್ಯ ದೇವೇಗೌಡರು ಒಮ್ಮೆ ಬಂದಿದ್ದು, ನಾನು ಅವ್ರ ಹತ್ರ ಹೇಳಿದೆ ರೀತಿಯ ಪುಸ್ತಕ, ಅವರಿಗೆ ಬಹಳ ಮೆಚ್ಚಿಕೊಂಡ್ರು. ಅವ್ರು ಆಗ ಅದೇ ಮಾತನ್ನು ಹೇಳಿದ್ರು, ನೋಡೋ ಒಂದು ದಿವಸ ಶ್ರೀನಿವಾಸ ಮಲ್ಯ ಜನ ಮರಿತಾರೆ, ಆಗ ಇಂಥ ಪುಸ್ತಕಗಳು ಬೇಕು ಅಂತ ಹೇಳಿದರು. ಸೊ ಈ ಒಂದು ಪ್ರಯತ್ನವನ್ನು ನಾನು ಮಾಡಿದೆ. ಅದ್ರ ಜೊತೆಗೆ ದೇಶದ ಚುನಾವಣೆಯಲ್ಲಿ ಬಹಳ, ಮತ್ತೆ ನಮ್ಮ ಜಿಲ್ಲೆಯವರಾಗಿದ್ದು ಹೊರ ರಾಜ್ಯಗಳಲ್ಲಿ, ಈಗ ಜಾರ್ಜ್ ಫೆರ್ನಾಂಡಿಸ್ ಅವರು, ಮಾರ್ಗರೆಟ್ ಆಳ್ವರು, ಮುಂಬೈಯಲ್ಲಿ ತುಂಬ ಮಂದಿ, ಸುರೇಶ್ ಶೆಟ್ಟಿ ಅವರು, ಅವರೆಲ್ಲ ಮುಂಬೈಯಲ್ಲಿ ಹೋಗಿ ರಾಜಕೀಯ ಮಾಡಿದ್ದಾರೆ. ಸೊ ನಮ್ಮ ಜಿಲ್ಲೆಯಲ್ಲಿದ್ದು ಬೇರೆ ಕಡೆಗಳಲ್ಲಿ ಶಾಸಕರಾದವರು, ಸಂಸದರಾದವರ ಪರಿಚಯವನ್ನು ಕೂಡ, ಮಾಹಿತಿಯನ್ನು ಕೂಡ ಇದರಲ್ಲಿ, ಅಂದರೆ ಸಮಗ್ರ 2 ಜಿಲ್ಲೆಯಲ್ಲಿ ರಾಜಕೀಯಕ್ಕೆ ವಿಷಯಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಗಳು ನಿಮ್ಮಲ್ಲಿ ಇರಬಹುದು, ನೀವು ರಾಜನೋಟ ಪುಸ್ತಕವನ್ನು ತೆರೆದ್ರೆ ಅಲ್ಲಿ ನಿಮಗೆ ಉತ್ತರ ಕೊಡಬೇಕು ಅಂತ ಹೇಳೋ ಇದರಿಂದ ಈ ಪುಸ್ತಕವನ್ನು ತಯಾರು ಮಾಡಿದ್ದೇನೆ. ಇವತ್ತು ಪುಸ್ತಕಗಳು ಅಂತ ಹೇಳುವಾಗ ನಾವು ಕತೆ, ಕಾದಂಬರಿ ಇದೆಲ್ಲ ಓದುವ ಮನಸ್ಥಿತಿ ನಮ್ಮಲ್ಲಿ ಉಳಿದಿಲ್ಲ. ಮತ್ತು ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಏನೋ ಒಂದು ಹುಡುಕುವಂಥ ಪ್ರಯತ್ನ. ಸೊ ಗೂಗಲ್ಗಿಂತ ಮುಖ್ಯವಾದ ದಾಖಲೆ ನಿಮ್ಮಲ್ಲಿ ಸಿಗ್ತದೆ ಅನ್ನುವಂಥವಾಗ ಈ ಪುಸ್ತಕ ನಮ್ಮ ಜೊತೆಲಿ ಇರಲೇಬೇಕಾದ ಅನಿವಾರ್ಯತೆ ಇದೆ. ಇದು ಒಂದು, ಈ ಪುಸ್ತಕದಕ್ಕೆ 325 ರೂಪಾಯಿ ಇದರ ಮುಖ ಬೆಲೆ. ನಾನು ಮೊನ್ನೆ ಪುಸ್ತಕ ಬಿಡುಗಡೆ ದಿವಸ ಇದನ್ನು 250 ರೂಪಾಯಿಗೆ ಮಾಡಿದ್ದೇವೆ. ಈಗ ನಾನು ಮಂಗಳೂರಿನ ನವ ಕರ್ನಾಟಕ ಪುಸ್ತಕ ಭಂಡಾರ ಅಂತ ಇದೆ, ನಿಮ್ಮ KS ರಾವ್ ರೋಡಲ್ಲಿ, ಅಲ್ಲಿ ಪುಸ್ತಕ ಲಭ್ಯ ಇದೆ. ಮತ್ತು ಪಂಚಮಂಗೇಶ್ವರ PM ರಾವ್ ರಸ್ತೆ ಇದೆ, ಅಲ್ಲಿ ಸಾಹಿತ್ಯ ಕೇಂದ್ರ ಅಂತ ಪುಸ್ತಕ ಮಳಿಗೆ ಇದೆ, ಅಲ್ಲಿಯೂ ಕೂಡ ಸಿಗ್ತದೆ. ಮತ್ತು ತುಂಬ ಮಂದಿ ನೇರವಾಗಿ ನನಗೆ ಸಂಪರ್ಕಿಸಿ, ಮತ್ತು ನನಗೆ ಭಾಳ ಖುಷಿ ತಂದ ವಿಷಯ ಅಂತ ಹೇಳಿದರೆ, ತುಂಬ ಮಂದಿ ಪುಸ್ತಕ ಕೊಡಲಾಗ ಒಂದು 10 ಪುಸ್ತಕ ಕೊಡಿ ನಮಗೆ ಬೇಕು ಅಂತ ಹೇಳಿ ಅದನ್ನು ಹಂಚಲಿಕ್ಕೆ ಬೇಕು ಅಂತ ಕೇಳಿದ್ರೆ, ನಾನು SDCC ಬ್ಯಾಂಕಿನ ಅಧ್ಯಕ್ಷರ ರಾಜೇಂದ್ರ ಕುಮಾರ್ ಹೇಳ್ತಾ ಇದ್ದಾರೆ, ಒಂದು 25 ಪುಸ್ತಕ ನನ್ನ ಟೇಬಲ್ನಲ್ಲಿ ಇಡು ಅಂತ ಅವರ ಸಹಾಯಕರಿಗೆ ಹೇಳಿದ್ದಾರೆ. ಯಾರಾದರೂ ನಮ್ಮ ಕಚೇರಿಗೆ ಬಂದಾಗ ಸುಮ್ಮನೆ ಅವ್ರು ಹೋಗೋದಾಗ ಈ ಪುಸ್ತಕ ಒಂದು ಗಿಫ್ಟ್ ಕೊಡಿದ್ದು, ತುಂಬ ಒಳ್ಳೆಯ ಮಾಹಿತಿ ಇದೆ ಅಂತೇಳಿ. ಈ ರೀತಿಯ ಪ್ರೋತ್ಸಾಹ ಕೂಡ ನನಗೆ ಖುಷಿ ಆಯಿತು. ನಾನು ಭಾಳ ಒಂದು ಉಪಯುಕ್ತ ಪುಸ್ತಕ ಮಾಡಿದ್ದೇನೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ, ನಿಮ್ಮ ಪುಸ್ತಕದ ಬಗ್ಗೆ ಹೇಳಿದಿರಿ. ಪುಸ್ತಕಕ್ಕಿಂತ ಹೆಚ್ಚಾಗಿ ಜನರಿಗೆ ಮಾಹಿತಿ ಕೊಡುವ ಪ್ರಯತ್ನ ನಾವು ನಿಮ್ಮ ಮೂಲಕ ಮಾಡಿಸಿದ್ದೇವೆ ಅಂತ ಅನಿಸ್ತಾ ಇದೆ ನನಗೆ. ಸೊ ಅದಕ್ಕೆ ನಾನು ಕೂಡ ಧನ್ಯವಾದ ಹೇಳಬೇಕಂದ್ರೆ V4ನವರು, ಯಾಕೆಂದರೆ ನನ್ನ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ನೇರ ಪ್ರಸಾರ, ಅದು ಈ ರೀತಿ ಒಬ್ಬ ಪತ್ರಕರ್ತನಿಗೆ ಮತ್ತು ನನ್ನ ಪ್ರಯತ್ನಕ್ಕೆ V4 ಚಾನಲ್ನವರು ಪ್ರೋತ್ಸಾಹ, ನಾನು ಇದರ ಮಾಲೀಕರಿಗೆ ಮತ್ತು ಎಲ್ಲ ಸಿಬ್ಬಂದಿಗಳ ಋಣಿಯಾಗಿದ್ದು, ಮತ್ತು ಪುಸ್ತಕದ ಜೊತೆಗೆ ರಾಜಕೀಯ ವಿಶ್ಲೇಷಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾಗ ನಾನು ಕೂಡ ನಿಮಗೆ ನನ್ನ ಅಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೆ. ಓಕೆ, ಧನ್ಯವಾದಗಳು. ಸೊ ವೀಕ್ಷಕರೇ, ಇವತ್ತಿನ ಈ ಹರೀಶರವರೊಂದಿಗೆ ಮಾತುಕತೆಯೊಂದಿಗೆ ಇವತ್ತಿನ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮ ಮುಕ್ತಾಗುತ್ತದೆ. ನಿರಂತರ ಸುದ್ದಿ ಮಾಹಿತಿಯಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.